ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ. ಓಕೆ, ಅಂಡ್ ಎಲ್ಲ ಮಕ್ಕಳು ರೆಡಿ ಇದ್ದಾರೆ ನನ್ನ ಜೊತೆ ಮಾತಾಡ್ಲಿಕ್ಕೆ. ಇವ್ರು ನಿಮ್ಮ ಹೆಸರಿಗೆ? ನವ್ಯ. ಓಕೆ, ನಿಮ್ಮ ಹೆಸರಿಗೆ? ಸಾಕ್ಷಿ. ನಿಮ್ಮ ಹೆಸರಿಗೆ? ಓಕೆ, ಇವ್ರ ಹೆಸರು ವಿಜಯಲಕ್ಷ್ಮಿ, ಇವ್ರ ಹೆಸರು ಸಾವಿತ್ರಿ, ಇವ್ರ ಹೆಸರು ವಿಜಯ. ನಿಮ್ಮ ಹೆಸರಿಗೆ? ನವ್ಯ ಅಲ್ಲ? ಓಕೆ, ಹಾಯ್. ನಿಮ್ಮ ಹೆಸರು? ನವ್ಯ. ಓಕೆ, ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಸೆಕೆಂಡ್ PUC ಅಲ್ಲ ನೀವು? ಯಾವ ಕಾಲೇಜ್ ನೀವು? ಯಾವ ಸ್ಕೂಲು? ಅದೇ ಯಾವ ಸ್ಕೂಲ್? ಇಂದ್ರಾಣಿ. ಗಟ್ಟಿ ಮಾತಾಡಿ ನೀವು. ಗಟ್ಟಿ ಇನ್ನು ಗಟ್ಟಿ ಬೇಕು. ಸಾವಿತ್ರಿ ಅಲ್ಲ? ನವ್ಯ. ಓಕೆ, ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಇಂದ್ರಾಣಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಓಕೆ, ನಿಮ್ಮ ಮನೆಯಲ್ಲಿ? ಬುರ್ನಾಸೆ ಸೆಕೆಂಡ್ ಕ್ರಾಸ್. ಓಕೆ, ಅಲ್ಲಿ ಸೆಕೆಂಡ್ ಕ್ರಾಸ್. ಈಗ ಇಲ್ಲಿಂದ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಗೊತ್ತಿಲ್ಲ, ಅಮ್ಮ ಕರ್ಕೊಂಡು ಬಂದ್ರು, ನಂಗೆ ಗೊತ್ತಿಲ್ಲ, ರೂಟೇ ಗೊತ್ತಿಲ್ಲ ಅಂತಲ್ಲ. ಇವತ್ತು ಬೆಳಿಗ್ಗೆ ಏನು ತಿಂದ್ರಿ? ದೋಸಾ. ಎಷ್ಟು ದೋಸೆ ತಿಂದ್ರಿ? 2. ಓಕೆ, 2 ದೋಸೆ ತಿಂದ್ರಿ. ಆ ದೋಸೆಗೆ ಏನಿತ್ತು? ಉಪ್ಪಿನಕಾಯ. ಓಕೆ, ಅದೇನು ಉಪ್ಪಿನಕಾಯಿ? ಚಟ್ನಿ ಮಾಡ್ಲಿಲ್ವಾ? ಯಾಕೆ ಅಮ್ಮನ ಹತ್ರ ಕೇಳಿದ್ರ ಚಟ್ನಿ ಯಾಕೆ ಮಾಡ್ಲಿಲ್ಲ ಅಂತ? ನೀವು ಅವ್ರು ಕೊಟ್ಟದೆಲ್ಲ ತಿನ್ನುದ ನೀವು ಪಾಪ ಮನೆಯಲ್ಲಿ? ಡೌಟ್ ನಂಗೆ, ನೀವು ಭಾರಿ ಜೋರಿದ್ರ ಇದಾ? ನೀವು ಮೊನ್ನೆ ಒಂದು ರಿಮೋಟ್ ಬಿಸಾಡಿದ್ರಿ, ಎಂತದೋ ಅಮ್ಮ ಏನೋ ಕೊಡ್ಲಿಲ್ಲ, ಅದಕ್ಕೆ ನೀವು ರಿಮೋಟ್ ಬಿಸಾಡಿದ್, ಹೌದಾ? ಅಲ್ವಾ? ಓಕೆ, ಇರ್ಲಿ. ಸೊ ಇವ್ರು ಯಾರು? ಸಾಕ್ಷಿಯಾ? ನಿಮ್ ಫ್ರೆಂಡಾ? ಅಲ್ಲ, ಮತ್ತೆ ನಿಮ್ಗೆ ಯಾಕೆ ಗೊತ್ತಾಯ್ತು ಸಾಕ್ಷಿ ಅಂತ? ಅಕ್ಕ ಅಂದ್ರೆ ಹೇಗೆ? ಕಸಿನಾ? ಹೌದಾ? ಓಕೆ. ನಮಸ್ತೆ. ನಿಮ್ಮ ಹೆಸರು ಹೇಗೆ? ಸಾಕ್ಷಿ. ಎಷ್ಟನೇ ಕ್ಲಾಸ್ ನೀವು? 3ನೇ ಕ್ಲಾಸ್. ನೀವು ಯಾವ ಸ್ಕೂಲು? ಹೌದಾ? ಇಲ್ಲಿ ಲಿಪ್ಸ್ಟಿಕ್ ಇಲ್ಲಿ ನೀವು ಹಾಕಿದ್ರಿ, ಕಣ್ಣ ಹತ್ರ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ರಿ ಇಲ್ವಾ? ಓಕೆ, ಯಾರು ಹೆಸರೆಲ್ಲ ಮಾಡಿದ್ದು? ಅಮ್ಮ ಮಾಡಿದ್ದಾ? ಓಕೆ. ಸೊ ನಿಮ್ಮ ಮನೆಯಲ್ಲಿ? ಮಣಿಪಾಲ್. ಅಲ್ಲಿ ಮಣಿಪಾಲಲ್ಲಿ ಎಲ್ಲಿ? ಹುಡ್ಕೊಂಡು ಹೋಗ್ಬೇಕಾ? ಕಾಲೋನಿ ಹುಡ್ಕ್ಬೇಕಲ್ಲಿ ಬಂದು ಅಲ್ಲಿ. ಓಕೆ, ಅಲ್ಲಿ ಯಾರದು ಬಂದದ್ದು? ಅವ್ರು ಯಾರು? ತಮ್ಮವ? ಅವ್ರ ಹೆಸರಿಗೆ? ನಿಮ್ಗೆ ನೆನಪೋದದ್ದು ಮಾರ್ರೆ, ತಮ್ಮನ ಹೆಸರಿಗೆ? ಹೌದಾ? ಓಕೆ, ಗ್ರೇಟ್. ಅಂಡ್ ಇವ್ರು ಯಾರು? ಸೃಷ್ಟಿಯಾ? ಓಕೆ. ನಮಸ್ತೆ ವಿಜಯಲಕ್ಷ್ಮಿ ಅವರೇ, ಮತ್ತೆ ಹೇಗಿದ್ದೀರಾ? ವಿಜಯಲಕ್ಷ್ಮಿ ಅಲ್ಲ ಮತ್ತೆ? ಸೃಷ್ಟಿಯಾ? ಓಕೆ. ಯಾರು ಹಾಕಿದ್ ನಿಮ್ಗೆ ಲಿಪ್ಸ್ಟಿಕ್ ಇದ್ದು? ಅದೊಂದು ಫಸ್ಟ್ ಹೇಳಿ ನಂಗೆ. ಅಮ್ಮ ಹಾಕಿದ? ಒಳ್ಳೆ ಆಗಿದೆ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದು. ನೀವೇ ಕೇಳಿದ್ದ ಲಿಪ್ಸ್ಟಿಕ್ ಹಾಕ್ಬೇಕು ಅಂತ? ಇಲ್ಲ. ಓಕೆ, ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್ ಸ್ಟ್ಯಾಂಡರ್ಡಾ? ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೆಲ್ಲ ಕಲಿಸ್ತಾರೆ ಅದು ಹೇಳಿ. ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಮೇಲೆ ಉಂಟಾ? ಓಕೆ, ಕಂಪ್ಯೂಟರ್ ಮತ್ತೆ ಟಿವಿ, ಹಿಂದಿ. ಓಕೆ, ಹಿಂದಿ ಆದ್ಮೇಲೆ ಕನ್ನಡ ಆದ್ಮೇಲೆ ಜನರಲ್ ನಾಲೆಜ್. ಓಕೆ. ಮತ್ತೆ ಅಷ್ಟೇ ಅಲ್ಲ? ಓಕೆ. ಜನರಲ್ ನಾಲೆಜ್ ಅಲ್ಲಿ ಮೊನ್ನೆ ಮಾರ್ಕ್ಸ್ ಎಷ್ಟು ಸಿಕ್ತು? 23 out of 25. ಒಂದು 2 ಮಾರ್ಕ್ಸ್ ಕಮ್ಮಿ ಅಲ್ಲ? ಓಕೆ. ಮತ್ತೆ ಇದರಲ್ಲಿ ನಮ್ಮ ಕನ್ನಡ 51 half 60. 51 half 60. ಅದ್ಯಾವುದು ಮಾರ್ರೆ? ನಾನು ಹಾಫ್ ಬಿರಿಯಾನಿ ಅದೆಲ್ಲ ಕೇಳಿದ್ದೆ. ನಿಮ್ಗೆ 51 half 61? ಓಕೆ. ನಿಮ್ಗೆ ಫುಲ್ಲಾ? ಮತ್ತೆ ಎಷ್ಟು ಮಾರ್ಕ್ಸ್ ಸಿಕ್ತು ಮೊನ್ನೆ ನಿಮ್ಗೆ? ಗೊತ್ತಿಲ್ಲ. ಓಕೆ, ನೀವು ಕಲ್ತಿದ್ರಾ? ಪಾಸ್ ಆಗಿದ್ದೀರಾ? ಫೇಲ್ ಆಗಿದ್ದೀರಾ? ಇಲ್ಲ ಅಲ್ಲ, ಫೇಲ್ ಆಗ್ಲಿಲ್ಲ ಇಷ್ಟು ತನಕ. ಓಕೆ, ನಂತರ ಆಗ್ಬೇಕು. ಫೇಲ್ ಆಗ್ತಾ ಇರ್ತೀನಿ ನಾನು ಯಾವಾಗಲೂ. ಹೌದು, ಮೊನ್ನೆ ಒಂದು ಸಬ್ಜೆಕ್ಟ್ ನಂಗೆ 6 ಸಬ್ಜೆಕ್ಟ್ ಇತ್ತು, 6 ಸಬ್ಜೆಕ್ಟ್ ಕೂಡ ಫೇಲಿ. ಅಮ್ಮ ಏನು ಹೇಳಿಲ್ಲ, ವಾವ್ ಫೇಲ್ ಆದ್ಯಾ ಅಂತ ಹೇಳಿದ್ರು ಮಾರ. ನಿಮ್ಗೆ ಆ ಥರ ಹೇಳ್ತಾರ ಮನೆಯಲ್ಲಿ? ಎಂತ ಮಾಡ್ತಾರೆ ಫೇಲ್ ಆದ್ರೆ? ಬಡಿತಾರಾ? ಯಾರು ಬಡಿಯೋದು? ಎಂತ ಹೇಳ್ತಾರೆ? ಎಂತ ಹೇಳ್ಬೋದು ನೀವು ಫೇಲ್ ಆದ್ರೆ? ಈಗ ನೀವೊಂದು ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ಫೇಲ್ ಆದ್ರಿ, ನೀವು ಮನೆಗೆ ಹೋದ್ರಿ, ಅಮ್ಮ ನಾನು ಫೇಲ್ ಆದೆ ಅಂತ, ಅವಾಗ ಏನು ಹೇಳ್ತಾರೆ? ಎಂತ ಹೇಳ್ಬೋದು ಅಮ್ಮ? ಎಂತ ಹೇಳ್ಬೋದು? ಬಡಿತಾರಾ? ಹೇಗೆ ಬಡಿತಾರೆ? ಮಂಡೆ ಬಿಡಿತಾರಲ್ಲ? ಇಲ್ಲ. ಓಕೆ, ನಿಮ್ಗೆ ಹೇಗೆ ಮಾಡ್ತಾರೆ? ನೀವು ಒಂದು ಫೇಲ್ ಆದ್ರಿ,
ಎಕ್ಸಾಂಪಲ್. ಫೇಲ್ ಆದ್ರೆ ಅವಾಗ ಏನ್ ಮಾಡ್ತಾರೆ ಅಮ್ಮ? ಬಡಿತಾರೆ. ಓಕೆ, ನಮ್ಮ ಅಮ್ಮ ಏನು ಮಾಡಲ್ಲಮ್ಮ, ಅದೇ ಬಾರಿ ಖುಷಿ ಆಗುದ. ಡೈಲಿ ನಾನು ಫೇಲ್ ಆಗುದು ಗೊತ್ತುಂಟಾ ನಿಮ್ಗೆ? ಬೈತಾರಾ? ಓಕೆ ಓಕೆ. ಕಿಚನ್ ಅಲ್ಲಿ ಹೆಲ್ಪ್ ಮಾಡ್ತೀರಾ ನೀವು ಅಮ್ಮನಿಗೆ? ಏನ್ ಹೆಲ್ಪ್ ಮಾಡ್ತೀರಾ? ನೀವು ಹೀಗೆ ಹೇಳುದಲ್ಲ, ನೀವು ಹೇಳ್ಬೇಕು. ಎಂತ ಹೆಲ್ಪ್ ಮಾಡ್ತೀರಾ ನೀವು? ಪಾತ್ರೆ ತೊಳೆಯುವುದಾರೆ? ತುಂಬಾ ಕಷ್ಟ ಅಲ್ಲ. ಓಕೆ, ಎಲ್ಲ ಪಾತ್ರೆ ನಿಮ್ಗೆ ರಾತ್ರಿ ಎಲ್ಲ ಸ್ಟಾಕ್ ಮಾಡಿ ನಿಮ್ಗೆ ಬೆಳಿಗ್ಗೆ ಶಾಲೆ ಹೋಗೋ ಮುಂಚೆ ಪಾತ್ರೆ ತೊಳೆದು ಹೋಗುದಲ್ಲ. ಮತ್ತೆ ಎಷ್ಟು ಪಾತ್ರೆ ತೊಳಿತೀರ ಅದು ಹೇಳಿ. ನಿಮ್ದು ಪಾತ್ರೆನ ಅಲ್ಲ ಬೇರೆಯವ್ರದ್ದು ಎಲ್ಲ ತೊಳಿತೀರ? ನಿಂದು ಮಾತ್ರನಾ? ಓಕೆ, ಅಮ್ಮ ಊಟ ಮಾಡಿದ್ದು ಅದೆಲ್ಲ ನೀವು ಪಾತ್ರೆ ತೊಳೆಯಲ್ವಾ? ಯಾಕೆ ಕಷ್ಟ ಆಗ್ತದಾ? ಮತ್ತೆ ಬೇರೆ ಏನ್ ಹೆಲ್ಪ್ ಮಾಡ್ತೀರಾ ಕಿಚನ್ ಅಲ್ಲಿ ಅಮ್ಮನಿಗೆ? ಖಾಲಿ ಟಿವಿ ನೋಡುದು, ಹೌದಾ? ಟಿವಿ ನೋಡುದಾ ನೀವು? ನೀವೇನ್ ಹೆಲ್ಪ್ ಮಾಡ್ತೀರಿ ಕಿಚನ್ ಅಲ್ಲಿ? ಯಾಕೆ ಹೆಲ್ಪ್ ಮಾಡ್ಬೇಕು ಅಲ್ಲ? ಯಾಕೆ ಹೆಲ್ಪ್ ಮಾಡ್ಬೇಕು? ಅಮ್ಮ ಹೇಳಿಲ್ವಾ ಹೆಲ್ಪ್ ಮಾಡುವ? ಅಮ್ಮ ಸ್ವಲ್ಪ ಏನಾದ್ರು ಟೊಮೆಟೊ ಕಟ್ ಮಾಡ್ಲಿಕ್ಕೆ, ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಏನು ಹೆಲ್ಪ್ ಮಾಡ್ಲಿಲ್ವಾ? ಮತ್ತೆ ಏನ್ ಮಾಡ್ತೀರಿ ನೀವು? ಖಾಲಿ ತಿನ್ನುದು ಮಲಗುದು ಅಲ್ಲ? ನೀವೆಂತ ಹೆಲ್ಪ್ ಮಾಡ್ತೀರಾ? ನೀವು ಸತ್ಯ ಹೇಳ್ಬೇಕು. ನೀವು ಇನ್ನೊಂದು ಹೆಲ್ಪ್ ಮಾಡಿ ಅವ್ರಿಗೆ ಪಾಪ ಕಷ್ಟ ಆಗಿದೆ. ಎಂತ ಮಾಡಿದ್ ನೀವು? ಏನೋ ಒಂದು ಕಟ್ ಮಾಡಿದ್ರಲ್ಲ ಮೊನ್ನೆ, ಟೊಮೆಟೊ ಕಟ್ ಮಾಡಿದ್ದು ಇಲ್ವಾ? ಈರುಳ್ಳಿ ಕಟ್ ಮಾಡಿದ್ರಾ? ಮತ್ತೇನ್ ಕಟ್ ಮಾಡಿದ್ರಿ? ಅಮ್ಮನಿಗೆ ಮಾತ್ರ ಪ್ಲೇಟ್ ಕೊಡು. ಅಮ್ಮ ಯಾವ್ದು ಪ್ಲೇಟ್ ಕಟ್ ಮಾಡುದಾ? ಪ್ಲೇಟ್ ಕೊಡುದು ಎಂತ ನಿಮ್ದು ಕ್ಯಾಟ್ರಿಂಗ್ ಉಂಟಲ್ಲಿ ಪ್ಲೇಟ್ ಕೊಡುದು? ಹೌದಾ ರೀ? ಮತ್ತೆ ಯಾಕೆ ಪ್ಲೇಟ್ ಕೊಡುದು ನೀವು? ಎಂತ ಇತ್ತು ಪ್ಲೇಟ್ ಕೊಡುದಾದ್ರೆ? ಸ್ಪೆಷಲ್ ಪ್ರೋಗ್ರಾಮ್ ಇತ್ತಾ? ಇಲ್ಲ. ಓಕೆ, ಪಾತ್ರೆ ತೊಳಿಲಿಕ್ಕೆ ಹೇಳಿಲ್ವಾ ಅಮ್ಮ? ಓಕೆ, ಯಾರು ಜಾಸ್ತಿ ಮನೆಯಲ್ಲಿ ಕೆಲಸ ಮಾಡುದು? ನೀವ, ಅಮ್ಮನ, ಅಪ್ಪನ? ಅಪ್ಪ ಸ್ವಲ್ಪ ಮಾಡ್ತಾರಲ್ಲ. ಓಕೆ, ಏನ್ ಕೆಲಸ ಮಾಡ್ತಾರ ಅಪ್ಪ? ಹೋಟೆಲ್ ಮ್ಯಾನೇಜರ್. ಅದು ಕರೆಕ್ಟ್, ಹೋಟೆಲ್ ಮ್ಯಾನೇಜರ್. ಮನೇಲಿ ಏನ್ ಕೆಲಸ ಮಾಡ್ತಾರೆ? ಕಸ ಗುಡಿಸ್ತಾರ? ಓಕೆ. ಮತ್ತೆ ಬೇರೆ ಏನ್ ಮಾಡ್ತಾರೆ? ಅಂದ್ರೆ ಕಸ ಗುಡಿಸಿದ್ ಮಾತ್ರ ನೀವು ನೋಡಿದ್ದಲ್ಲ? ಅದ್ ಯಾವಾಗ, ಬೆಳಿಗ್ಗೆವ ರಾತ್ರಿಯ? ಬೆಳಗ್ಗೆ. ನೀವು ಹೇಳುವ ಮುಂಚೆ ಅವ್ರು ಕಸ ಗುಡಿಸಿ ಆಗ್ತದಂತಲ್ಲ? ಅದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ತಾರೆ ಯಾರಿಗೆ ಗೊತ್ತು ಅಲ್ಲ ಪಾಪ. ಇದು ಪಾತ್ರೆ ತೊಳಿತಾರ ಅಂತ ಒಂದು ಎರಡು ದಿವಸ ಅಲ್ಲ? ಕರೆಕ್ಟ್ ಅಲ್ಲ? ಕರೆಕ್ಟ್. ಓಕೆ. ಒಳ್ಳೆ ತೊಳಿತಾರ? ನಿಮ್ಗಿಂತ ಜಾಸ್ತಿ ತೊಳಿತಾರ ಇಲ್ವಾ? ಈಗ ಸಿಟ್ಟು ಬಂದ್ರೆ ಎಲ್ಲ ಬಿಸಾಡ್ತಾರ ಅಂತಲ್ಲ ಇಲ್ವಾ? ಓಕೆ. ಅಪ್ಪ ಪಾಪನ? ತುಂಬಾ ಪಾಪನ? ಚೂರ್ ಪಾಪ, ಮತ್ತೆ ಬಡಿತಾರೆ ಅಲ್ಲ? ಓಕೆ, ಗ್ರೇಟ್. ಅಂಡ್ ಅಪ್ಪ ಏನ್ ಕೆಲಸ ಮಾಡುದು? ಹೋಟೆಲ್ ಮ್ಯಾನೇಜರ್. ಹೌದಾ? ಓಕೆ. ಅವ್ರ ಹೆಸರೇನು? ರಾಘವೇಂದ್ರ. ಹೌದಾ? ಓಕೆ. ಡ್ಯಾನ್ಸ್ ಎಲ್ಲ ಮಾಡ್ತಾರ ಬೆಳಿಗ್ಗೆ? ಇಲ್ಲ. ಓಕೆ, ಸಂಜೆ ಬಂದು? ಇಲ್ಲ. ಇಷ್ಟು ತನಕ ಡ್ಯಾನ್ಸ್ ಮಾಡಲಿಲ್ಲ ಅವರು? ಒಂದ್ಸತಿ ಮಾಡಿದಾರಲ್ಲ ಮಾರ, ನೀವು ನಕ್ಕು ಮತ್ತೆ ಹೊರಗೆ ಹೋದದ್ದು ನೆನಪು ಮಾಡಿ. ಇಲ್ಲ, ಉಂಟು. ಅವ್ರು ಡ್ಯಾನ್ಸ್ ಮಾಡಿದ್ದಾರೆ. ಹೌದು ಇಲ್ವಾ? ನೀವು ಡ್ಯಾನ್ಸ್ ಮಾಡ್ತೀರಾ ಮನೆಯಲ್ಲಿ? ನೀವು ಮಾಡಿದ್ರಿ ಡ್ಯಾನ್ಸ್? ಇಲ್ವಾ? ಡ್ಯಾನ್ಸ್ ಮಾಡಿಲ್ವಾ? ಮತ್ತೆ ಯಾರು ಡ್ಯಾನ್ಸ್ ಮಾಡಿದ್ರು? ನಂಗೆ ಯಾರು ಡ್ಯಾನ್ಸ್ ಮಾಡಿದಾರೆ ಅಲ್ಲಿ ಮನೆಯಲ್ಲಿ? ಅಮ್ಮ ಡ್ಯಾನ್ಸ್ ಮಾಡ್ತಾರಾ? ಯಾರು ಮಾಡ್ಲಿಲ್ವಾ? ಮತ್ತೆ ನೀವು ಡ್ಯಾನ್ಸ್ ಕ್ಲಾಸ್ ಹೋಗ್ತೀರಾ? ಅವತ್ತೆಲ್ಲ ಹೋಗ್ತದೆ, ಈಗ ಬಿಟ್ಟು. ಯಾವತ್ತು ಅವತ್ತೆಲ್ಲ ಅಂದ್ರೆ ಹೋದ ವರ್ಷ? ಯಾಕೆ ಬಿಟ್ಟದ್ದು ನೀವು? ನಂಗೊತ್ತಿಲ್ಲ, ಅಮ್ಮ ಹೇಳಿದ್ ಬೇಡ ಅದಕ್ಕೆ ಹೋಗುದಿಲ್ಲ ಅಲ್ಲ? ಓಕೆ, ಗ್ರೇಟ್. ನಿಮ್ಮ ಮನೆಯಲ್ಲಿ ಯಾರು ಕೆಲಸ ಜಾಸ್ತಿ ಮಾಡೋದು? ಅಮ್ಮ. ಅಪ್ಪ ಸ್ವಲ್ಪ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ? ಸ್ವಲ್ಪ ದೊಡ್ಡ ಪಾತ್ರೆ. ಅಂದ್ರೆ ಅಮ್ಮ ಎಲ್ಲ ಇಡೋದು ದೊಡ್ಡ ಪಾತ್ರೆ ಎಲ್ಲ ಅಪ್ಪನಿಗೆ ಅಲ್ಲ? ದೊಡ್ಡ ಪಾತ್ರೆ ಎಂತ ಮಾರೆ? ಗೊತ್ತಿಲ್ಲ. ಹೌದಾ? ಭಯಂಕರ. ಯಾವ್ದು ದೊಡ್ಡ ಪಾತ್ರೆ? ಎಷ್ಟು ದೊಡ್ಡ ಪಾತ್ರೆ? ಇಷ್ಟು ದೊಡ್ಡ? ಇಲ್ಲ. ಮತ್ತೆ ಯಾವ್ದು ಪಾತ್ರೆ ಎಲ್ಲ ತೊಳಿತಾರ ಅದು ಹೇಳಿ ನಂಗೆ. ಗೊತ್ತಿಲ್ವಾ? ನೀವು ಪಾಪ ನೋಡುದೇ ಅಲ್ವಾ ಅಂತ. ಮತ್ತೆ ಪಾತ್ರೆ ತೊಳಿ ಮತ್ತೆ ಕಸ ಗುಡಿಸ್ತಾರ? ಇಲ್ಲ. ಖಾಲಿ ಪಾತ್ರೆ ತೊಳಿದ್ ಮಾತ್ರ? ಹೌದಾ? ಓಕೆ. ಜೋಕ್ಸ್ ಎಲ್ಲ ಹೇಳ್ತಾರ ಅಪ್ಪ? ಇಲ್ಲ. ಸೀರಿಯಸ್ ಅವರು? ಫುಲ್ ಸೀರಿಯಸ್ ಆಗಿರ್ತಾರೆ. ನಗು ಎಲ್ಲ ಇಲ್ಲ ಮುಖದಲ್ಲಿ, ಫುಲ್ ಸ್ಟ್ರಿಕ್ಟ್. ನಿಮ್ ಬಡಿತಾರ ನಿಮ್ಗೆ? ಓಕೆ. ಸೊ ನಿಮ್ಮ ಡ್ಯಾಡಿ ಕೆಲಸ ಮಾಡ್ತಾರೆ? ಎಂತ ಕೆಲಸ ಮಾಡ್ತಾರೆ? ಅಂಬಡೆ ಬಿಡುದು. ಅಂಬಡೆ ಬಿಡುದಾ? ಓಕೆ. ಎಂತ ಕೆಲಸ ಮಾಡುದು ಅವ್ರು ನಿಜವಾಗಿ? ಹೋಟ್ಲಲ್ಲ? ಹೋಟೆಲ್ ಕೆಲಸ ಮಾಡ್ತಿದ್ದಾರಾ? ಅಲ್ಲ, ನಾನ್ ಕೇಳಿದ ಈಗ ಮನೆಯಲ್ಲಿ ಕೂಡ ಅಂಬಡೆ ಬಿಡ್ತಾರ ಅವರು? ಮತ್ತೆ ಮನೇಲಿ ಎಂತ ಕೆಲಸ ಮಾಡ್ತಾರೆ? ಎಂತ ಇಲ್ಲ, ಹೆಲ್ಪೇ ಮಾಡೋದಿಲ್ಲ ಅಮ್ಮನಿಗೆ? ಮತ್ತೆ ನೀವೇ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಅಪ್ಪ ಹೆಲ್ಪ್ ಮಾಡ್ತಾರಾ? ಅದು ನಂಗೆ ಪ್ರಶ್ನೆ. ಓಕೆ, ಪಾಪ ಅಪ್ಪ ಹೆಲ್ಪ್ ಮಾಡ್ತಾರೆ ಆದ್ರೂ ಅಲ್ಲ?
ನಿಮ್ಮ ಟೀಚರ್ ಹೆಸರು ಯಾವುದು? ಯಾರು? ಕ್ಲಾಸ್ ಟೀಚರ್ ಮತ್ತೆ ಕ್ಲಾಸ್ ಟೀಚರ್ ಮಾರ ಟೀಚರ್ ಹೆಸರೇ ಇಲ್ವಾ? ಎಂತ ಹೆಸರು ಎಂತ ಅವ್ರದ್ದು? ಅರ್ಚನಾ ಮ್ಯಾಮ್. ಅರ್ಚನಾ ಮ್ಯಾಮ್. ಓಕೆ ಓಕೆ, ಅರ್ಚನಾ ಮ್ಯಾಮ್. ಅಂಡ್ ಇದು ಕನ್ನಡ ಟೀಚರ್ ಹೆಸರೇನು? ನಾಗಶ್ರೀ ಮ್ಯಾಮ್. ನಾಗಶ್ರೀ ಮ್ಯಾಮ್. ಓಕೆ, ಅವ್ರು ಸ್ವಲ್ಪ ಜೋರಲ್ಲ. ಯಾರು ಪಾಪ ಅದರಲ್ಲಿ? ಇಷ್ಟು ಟೀಚರ್ ಇದೆ, ಯಾ ಪಾಪ? ಎಲ್ರು ಪಾಪ ಅಲ್ಲ. ನಿಮ್ಗೆ ಅದು ಸ್ವಲ್ಪ ಕಷ್ಟ ಆಗಿದೆ ಅಲ್ಲ? ಎಲ್ರು ಪಾಪ, ಯಾರು ಜೋರಿಲ್ವಾ? ಓಕೆ, ನಿಮ್ಮಲ್ಲಿ ಯಾರು ಜೋರಿದ್ದಾರೆ? ಅಂದ್ರೆ ನಿಮ್ಗೆ ನಾಳೆ ಹೋಗ್ಬೇಕಲ್ಲ ಶಾಲೆಗೆ, ಹಾಗಾಗಿ ಯಾರಿಲ್ಲ ಅಲ್ಲ? ಕರೆಕ್ಟ್. ಸೊ ಇವತ್ತೇನು ತಿಂಡಿ? ದೋಸೆ. ನಿಮ್ಗೆ? ಪೂರಿ. ನಿಮ್ಗೆ? ದೋಸೆ. ಒಂದೇ ಮನೆ ಇಲ್ಲಲ್ಲ? ನಿಮ್ಗೆ ಪೂರಿ ಅಲ್ಲ? ಯಾರು ಮಾಡಿದ್ದು ಪೂರಿ? ಅಮ್ಮ. ನೀವು ಮಾಡ್ಲಿಲ್ವಾ ಪೂರಿ? ಪೂರಿ ಹೇಗೆ ಮಾಡೋದು ಗೊತ್ತಾ? ಇಲ್ಲ. ಸ್ವಲ್ಪ ಹೇಳಿ ಅಲ್ಲ, ನಿಮ್ಗೆ ಗೊತ್ತಾ ಪೂರಿ ಮಾಡೋದು ಹೇಗೆ ಅಂತ? ದೋಸೆ ಮಾಡೋದು ಹೇಗೆ ಗೊತ್ತಾ? ಗೊತ್ತು, ಮತ್ತೆ ಖಾಲಿ ತಿನ್ನೋದು ಮಾತ್ರ ನೀವು? ದೋಸೆ ಮಾಡೋದು ಹೇಗೆ ಇವರೇ? ನೀವು ಗೊತ್ತುಂಟು, ಎಲ್ಲ ಗೊತ್ತುಂಟು. ಹೇಗೆ ಅಕ್ಕಿಯನ್ನು ಏನು ಮಾಡೋದು? ಅಕ್ಕಿಯನ್ನು ಬಿಸಾಡೋದಾ? ಅಲ್ಲ, ಮತ್ತೆ ಏನು ಮಾಡೋದು? ಅಕ್ಕಿಯನ್ನು ಏನು ಮಾಡಬೇಕು? ಎಲ್ಲಿಗೆ ಹಾಕಬೇಕು? ಎಲ್ಲಿ ಹಾಕಿ ಕಡಿಬೇಕು? ಗೊತ್ತಿಲ್ಲ. ಗ್ಯಾಸ್ ಮೇಲೆ ಅಕ್ಕಿ ಫುಲ್ ಅಕ್ಕಿ ಅಲ್ಲಿಗೆ ಹಾಕುದಾ? ಮತ್ತೆ ಹೇಗೆ ಎಂತ ಮಾಡ್ತಾರೆ ಅಮ್ಮ? ಅಕ್ಕಿ ಹಿಟ್ಟನ್ನ ಎಲ್ಲಿ ಹಾಕ್ತಾರೆ? ಗೊತ್ತಿಲ್ಲ. ನಿಮ್ಗೆ ಗೊತ್ತಾ ಅಕ್ಕಿ ಹಿಟ್ಟು ಹೇಗೆ ಮಾಡ್ತಾರಂತ? ಇಲ್ಲ ಪಾಪ, ನೀವು ತಿನ್ನೋದು ಮಾತ್ರ ಅಲ್ಲ. ನಿಮ್ಗೆ ಗೊತ್ತಾ? ಇಲ್ಲ. ಇಡ್ಲಿ, ದೋಸೆ, ಮತ್ತೆ ಯಾವ್ದು ಇಷ್ಟ ಆಗ್ತದೆ ಅಮ್ಮ ಮಾಡಿದ್ದು? ಯವಾ ನೀರ್ ದೋಸೆ ಸೆಕ್ಕೆ. ಅದೇ ನಿಮ್ಗೆ ಇಷ್ಟ ಆಗುದಮ್ಮ ನೀರ್ ದೋಸೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ? ಯಬಾ ಪೂರಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ? ಮಸಾಲೆ ದೋಸೆ. ಮಸಾಲೆ ದೋಸೆ ಹೇಗೆ ಮಾಡೋದು ಹೇಳಿ? ಮತ್ತೆ ಹೇಗೆ ನಿಮ್ಗೆ ಇಷ್ಟ? ಮಸಾಲೆ ದೋಸೆಗೆ ಬಾಜಿ ಇದ್ರೆ ಸಾಕಾ? ಅದೇ ಚಟ್ನಿ ಬೇಕು ಅದಕ್ಕೆ? ಮತ್ತೆ ಖಾಲಿ ಬಾಜಿ, ಇದು ಸಾಂಬಾರು ಬೇಡವಾ? ಓಕೆ, ಗ್ರೇಟ್. ಆ್ಯಂಡ್ ನೀವು ಪಾಪನ ಹೇಳಿ ಮನೆಯಲ್ಲಿ, ಅದು ಹೇಳಿ ನನಗೆ. ಜೋರಾ? ಹೌದು. ಯಾಕೆ ಜೋರು ನೀವು ಹೇಳಿ? ಯಾಕೆ ಜೋರು? ಹಾಂ, ಎಂತಕ್ಕೆ ನಿಮಗೆ ಸಿಟ್ಟು ಬರ್ತದಾ? ಯಾರು ಮಾತಾಡೋದು ಸಿಟ್ಟು ಬರ್ತದೆ ಹೇಳಿ? ಮನೆಯಲ್ಲಿ ಯಾರು ಮಾತಾಡೋದು ಸಿಟ್ಟು ಬರ್ತದೆ ಜಾಸ್ತಿ? ಮತ್ತೆ ನೀವು ಯಾಕೆ ಜೋರು? ಎಂತಕ್ಕೆ ಜೋರು ನೀವು? ಯಾವ ವಿಷಯಕ್ಕೆ ಜೋರು ನೀವು? ಒಟ್ರಾಸಿ ನಿಮಗೆ ಸಿಟ್ಟು ಬರುದಾ? ನೀವು ಜೋರ ಮನೆಯಲ್ಲಿ? ಇಲ್ಲ. ನೀವು ಪಾಪ ಗೊತ್ತಾಗ್ತದೆ, ಮುಖ ನೋಡೋ ಗೊತ್ತಾಗ್ತದೆ. ಪಾಪ ಅಂದ್ರೆ ತುಂಬಾ ಪಾಪ ಅಲ್ಲ? ನಿಮ್ಗೆ ಯಾರು ಬೈದ್ರು ಸಿಟ್ಟು ಬರಲ್ಲ ನಿಮ್ಗೆ? ಈಗ ನಾನು ಬೈಬೋದು ನಿಮ್ಗೆ? ನಾನು ಬೈದ್ರೆ ಅಲ್ಲಿ ಅಮ್ಮ ಬೈತಾರೆ, ಗೊತ್ತುಂಟಾ? ಓಕೆ, ನಿಮ್ಗೆ ಕೂಡ ಸಿಟ್ಟು ಬರೋದಿಲ್ವಾ? ಯಾಕೆ ಸಿಟ್ಟು ಬರಲ್ಲ? ಹೇಗೆ ಅಲ್ಲ, ಸುಮ್ಮನೆ. ಓಕೆ, ಸೊ ಮೊನ್ನೆ ಸ್ಕೂಲ್ ಡೇಗೆ ಏನು ಡ್ಯಾನ್ಸ್ ಮಾಡಿದ್ರಿ ಹೇಳಿ? ಮೊನ್ನೆ ಅಲ್ಲ, ಲಾಸ್ಟ್ ಇಯರ್ ಸ್ಕೂಲ್ ಡೇಗೆ ಯಾವ್ದು ಮಾಡಲಿಲ್ವಾ? ಯಾವ ಸಾಂಗಿಗೆ? ಯಾವ ಸಾಂಗಿಗೆ ನೀವು ಡ್ಯಾನ್ಸ್ ಮಾಡಿದ್ರಲ್ಲ? ಭಯಂಕರ ಡ್ಯಾನ್ಸ್ ಮಾಡಿದ್ರಿ, ಪಲ್ಟೆ ಎಲ್ಲ ಹಾಕಿ ಸ್ಟೇಜ್ ಮೇಲೆ ಎಲ್ಲ. ಪಲ್ಟೆ ಎಲ್ಲ ಹಾಕುವಾಗ ನೀವು ಕೆಳಗೆ ಹಾಗೆಲ್ಲ ಇತ್ತಂದ್ರೆ ಎಂತೆಲ್ಲ ಮಾಡಿದ್ರಿ ನೋಡಿ. ಹೌದು, ಮತ್ತೆ ಲಾಸ್ಟಿಗೆ ಎಲ್ಲ ಹೀಗೆ ಇಟ್ಟು ಮತ್ತೆ ಸ್ಟೇಜಿಗೆ ಹಾಕಿದ್ರಿ ನಿಮ್ಮನ್ನ. ಹೌದು, ಎಂತದ ಆ ಥರ ಎಲ್ಲ ಇತ್ತು. ಯಾವ ಸಾಂಗಿಗೆ ನೀವು ಡ್ಯಾನ್ಸ್ ಮಾಡಿದ್ದು? ಗೊತ್ತಿಲ್ಲ. ಒಂದು ಸಾಂಗ್ ಮಾಡಿದ್ರಿ, ಯಾವ ಸಾಂಗ್? ಗೊತ್ತಿಲ್ಲ. ನೀವು ಫಸ್ಟ್ ರೋ ಅಲ್ಲಿ ಇದ್ರಿ, ಮತ್ತೆ ಲಾಸ್ಟ್ ಬೇಡ ಅಂತ ಲಾಸ್ಟ್ ರೋಗೆ ಹಾಕಿದ್ರಿ ನಿಮ್ಮನ್ನ. ಇಲ್ವಾ? ಗೊತ್ತಿಲ್ಲ ಯಾವ ಸಾಂಗ್ ಅಂತ. ಮ್ಯೂಸಿಕ್ ಆದ್ರೂ ನೆನಪಿದ್ಯಾ? ಆ ಥರವಾ? ಓಕೆ, ನಿಮ್ಗೆ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಿ? ಯಾವುದು? ಬನ್ಸೆ ಬನ್ ಕೇಕ್ ತಿತ್ತಲಿ ದಿಲ್. ಬನ್ ಕೇಕ್ ತಿತ್ತಲಿ ದಿಲ್ ನೋಡ. ಓ, ಬನ್ ಕೇಕ್ ತಿತ್ತಲಿ. ಬನ್ ಕೇಕ್ ತಿತ್ತಲಿ ದಿಲ್. ಬನ್ ಕೇಕ್. ಓ, ಬನ್ ಕೇಕ್ ತಿತ್ತಲಿ ದಿಲ್. ದಿಲ್. ಓಕೆ, ಸಾಂಗ್ ಹೇಳಿ ಅದು ಒಂದು ಹೇಳಿ. ರೆಡಿ? 1 2 3. ಅಲ್ಲ, ಸ್ವಲ್ಪ ಸಾಕು ನಂಗೆ ಹೇಳ್ಬೇಕಲ್ಲ ಮಾರ್ರೆ. ಬನ್ ಕೇಕ್ ತಿತ್ತಲಿ ಯಾವುದು? ಬನ್ ಕೇಕ್ ತಿತ್ತಲಿ ದಿಲ್. ಮತ್ತೆ ನೆಕ್ಸ್ಟ್? ಗೊತ್ತಿಲ್ಲ. ಬನ್ ಕೇಕ್ ತಿತ್ತಲಿ. ನೆಕ್ಸ್ಟ್ ಮತ್ತೆ ಪುಲಾವ್, ಬನ್ಸ್, ಮತ್ತೆ ಯಾವುದು? ಅದಕ್ಕೆ ಯಾವ ತರ ಸ್ಟೆಪ್? ಹೇಗೆ ಸ್ಟೆಪ್? ಗೊತ್ತಿಲ್ಲ. ನೀವು ಹೀಗೆ ಮಾಡಿದ್ರಿ ಮಾರ್ರೆ, ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಿ. ಯಾವ ಸಾಂಗ್, ಯಾವ ಸ್ಟೆಪ್ ಹೇಳಿ? ಫಸ್ಟ್ ಯಾವ ಸ್ಟೆಪ್ ಹಾಕಿದ್ದು? ಫಸ್ಟ್ ರೋಲ್ ಯಾರು ಬಿದ್ದದ್ದು? ನೀವು ಲಾಸ್ಟ್ ರೋಲ್ ಇದ್ದದ್ದಾ? ಫಸ್ಟ್ ಅಲ್ಲೇ? ಮತ್ತೆ ಯಾರು ಬಿದ್ದದಲ್ಲಿ? ಇವ್ರು ಬಿದ್ದದ? ಎದುರುಗಡೆ ಬಿದ್ದು ನೋಡಿ, ನಿಮ್ ಪ್ರಿನ್ಸಿಪಲ್ ಕಾಲ್ ಹತ್ರ ನೀವು ಬಿದ್ದಿ. ಹೌದು ಇಲ್ವಾ? ಓಕೆ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ
ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಅಂಡ್ ಇವ್ರ ಜೊತೆ ಏನೋ ಮಾತಾಡ್ತಿದ್ದೆ. ನೀವು ಯಾವ ಡ್ಯಾನ್ಸ್ ಮಾಡಿದ್ದು? ಗೊತ್ತಿಲ್ಲ. ಪುಲಾವ್ ಪ್ಲೇಟ್ ತಿತ್ತಿಲಿ. ಮತ್ತೆ ಯಾವುದು ಯಾವ ಸಾಂಗ್ ಹೇಳಿ ನೀವು ಡ್ಯಾನ್ಸ್ ಮಾಡಿದ್ರಿ ಲಾಸ್ಟ್ ಇಯರ್? ಡ್ಯಾನ್ಸೇ ಮಾಡಲಿಲ್ವಾ? ಯಾವ ಸಾಂಗ್ ಹೇಳಿ? ಗೊತ್ತಿಲ್ವಾ? ಹಾಗಾದ್ರೆ ಒಂದು ನಂಗೆ ಸ್ಟೋರಿ ಹೇಳಿ. ಯಾವ್ದು ಸ್ಟೋರಿ ನೆನಪಿದೆ ನಿಮಗೆ? ಒಂದು ಸ್ಟೋರಿ ಹೇಳಿ. ಮನೇಲಿ ಯಾವ್ದಾದ್ರು ಒಂದು ಹೇಳಿದ್ರ ಸ್ಟೋರಿ? ಅಪ್ಪ ಅಮ್ಮ ಇಲ್ದಿದ್ರೆ ಸ್ಕೂಲಲ್ಲಿ ಸ್ಟೋರಿ ಹೇಳಿದ್ದು ನೆನಪಿದ್ಯಾ? ಒಂದು ಹೇಳಿ ನಂಗೆ ಸ್ಟೋರಿ. ನಿಲ್ಲಿ ಒಂದು ದಿನ. ಹೌದು, ಯಾವ ಸ್ಟೋರಿ ರಿಲೇಟೆಡ್? ಯಾವ್ದು? ಯಾವ್ದ್ರದ್ ಬಗ್ಗೆ? ನರ್ರಿ ಮತ್ತು ಕಾಗೆ. ಓಕೆ, ನರ್ರಿದ ಹೆಸರಿಂತ ಸುರೇಶವಾ? ರೆಡಿ ಅಲ್ಲ ಸ್ಟೋರಿ? ನರ್ರಿ ಮತ್ತು ಕಾಗೆ ರೆಡಿ? ಒಂದು ಊರಲ್ಲಿ ಒಂದು ದಿನ ಒಂದು ನರಿ ಇತ್ತು. ಓಕೆ. ನರಿಗೆ ಜ್ವರ, ತುಂಬಾ ಹಸಿವೆ ಆಗ್ತಿತ್ತು. ಓಕೆ. ನರಿ ಆಚೆ ಈಚೆ ನೋಡುವಾಗ ಒಂದು ಮರ ಸಿಕ್ಕಿತು. ಓಕೆ. ಒಂದು ಮರದಲ್ಲಿ ಕಾಗೆ ಕೂರಿತು. ಕಾಗೆ ಅಲ್ಲಿ ಕುಳಿತಿತ್ತು ಅಲ್ಲ? ಓಕೆ. ಮತ್ತೆ ಕಾಗೆ ನರಿಯನ್ನು ನೋಡಿ ಬಾ ನರಿ ಅಂತ ಹೇಳಿತ್ತಲ್ಲ? ಕಾಗೆಯ ಬಾಯಲ್ಲಿ ಒಂದು ಮಾಂಸದ ತುಂಡು ಇತ್ತು. ಯಾವ್ದ್ರದ್ದು ಮಾಂಸದ್ದು ಗೊತ್ತಿಲ್ಲ, ಅದು ಹೇಳಿಲ್ಲಲ್ಲ? ಓಕೆ, ಮಾಂಸದ ತುಂಡಿತ್ತು ಕಾಗೆ ಬಾಯಲ್ಲಿ. ನೆಕ್ಸ್ಟ್ ನರಿ ಹೇಳಿತು, ಎಷ್ಟು ಚಂದ ಹಾಡುತ್ತೀಯ. ಓಹೋ, ಕಾಗೆಗೆ ಭಯಂಕರ ಮಾರು ಇದು ಫಸ್ಟ್ ಟೈಮ್. ಕಾಗೆಗೆ ಎಷ್ಟು ಚಂದ ಹಾಡ್ತಿದ್ಯಾ? ಓ ಓಕೆ ಓಕೆ, ಸೂಪರ್. ಕಾಗೆ ಹಾಡಿತು. ಹೇಗೆ ಹಾಡಿತ್ತು? ಓಕೆ, ಗೊತ್ತಿಲ್ಲ. ಓಕೆ. ಮತ್ತು ಕಾಗೆಯ ಬಾಯಲ್ಲಿ ಇದ್ದ ಮಾಂಸದ ತುಂಡು ಕೆಳಗೆ ಬಿತ್ತು. ಓಕೆ. ತನ್ನ ನರಿ ತಕೊಂಡು ಹೋಯ್ತು. ಓ, ಅದು ನರಿ ಒಂದು ಚೀಲ ಇತ್ತು, ಅದ್ರೊಳಗೆ ಹಾಕಿ ತಗೊಂಡು ಹೋಯ್ತು ಅಲ್ಲ? ಇದ್ರದ್ದು ಮಾರಲ್ ಆಫ್ ದ ಸ್ಟೋರಿ ಇಲ್ಲಲ್ಲ? ತೊಂದ್ರೆ ಇಲ್ಲ, ಅದು ಬಾಯಲ್ಲಿ ಬಿದ್ದದ್ದು ನಾವು ತಗೊಂಡು ಹೋದ್ರೆ ದಟ್ಸ್ ದ ಮಾರಲ್ ಆಫ್ ದ ಸ್ಟೋರಿ. ಯಾರು ಹೇಳಿದ್ ನಿಮ್ಗೆ ಸ್ಟೋರಿ? ಅಮ್ಮ ಹೇಳಿದ? ಮತ್ತೆ ಯಾರು ಹೇಳಿದ? ಅಪ್ಪ ಹೇಳಿದ? ಮೊಬೈಲ್ ಅಲ್ಲಿ ನೋಡಿ. ಈಗ ಅವಸ್ಥೆ ನೋಡಿ, ಮೊಬೈಲ್ ಗ್ರೇಟ್ ಮಾರ್ಕ್. ಬಾರಿ ಖುಷಿ ಆಯ್ತು. ಮೊಬೈಲ್ ಅಲ್ಲಿ ಬೇರೆ ಸ್ಟೋರಿ ಬಂದಿದ್ಯಾ? ಯಾವ್ದು ಹೇಳಿ ನಂಗೆ. ಇದು ಇನ್ನೊಂದು ಹೇಳಿ. ಇದು ಸಾಲಿಡ್ ಆಯ್ತು, ನಂಗೆ ಬಾರಿ ಖುಷಿ ಆಯ್ತು. ಅವ್ರಿಗೆ ಕ್ಲಾಪ್ಸ್ ಕೊಡಿ, ಇವರಿಗೆ ಕ್ಲಾಪ್ಸ್ ಕೊಡಿ. ಇವ್ರದ್ದು ಒಳ್ಳೆ ಆಗಿದೆ ಸ್ಟೋರಿ ನಂಗೆ. ಓಕೆ, ನೆಕ್ಸ್ಟ್ ಈಗ ಆಗ ಕಾಗೆ ಆಯ್ತು, ನರಿ ಹೋಯ್ತು. ಈಗ ಯಾವುದು? ಈಗ ಬೋರಿ ಮತ್ತೆ ನಾಯಿ. ಯಾವುದು? ಇಲ್ವಾ? ಓಕೆ, ಈಗ ನೆಕ್ಸ್ಟ್ ನಂಗೆ ಸ್ಟೋರಿ ರೆಡಿ ಮಾಡ್ಬೇಕು, ಅವ್ರ ಹತ್ರ ಕೇಳ್ತೇನೆ. ಅದಾದ್ಮೇಲೆ ನೀವು, ಆಯ್ತಾ? ಮತ್ತೊಂದು ಸ್ಟೋರಿ. ಓಕೆ, ಎಸ್. ನೀವು ಯಾವ ಸ್ಟೋರಿ ಹೇಳ್ತೀರಾ? ಅವರು ಕಾಗೆ ಆಯ್ತು, ನರಿ ಆಯ್ತು. ಈಗ ನೀವು ಹೇಳಲೇಬೇಕು. ಇಂಗ್ಲಿಷ್ ಆದ್ರೂ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ವೆರಿ ಸೂಪರ್ ಇಂಗ್ಲಿಷ್. ಹಿಂದಿ ಕೂಡ ಹೇಳಿ. ನೀವು ಹೇಳಿದ್ರು ಕೂಡ ನಾನು ಬಿಡಲ್ಲ. ಪ್ಲೀಸ್ ಹೇಳಿ. ತಮಿಳ್ ಹೇಳ್ತೀರಾ? ಮತ್ತೆ ಯಾವುದು? ತೆಲುಗಲ್ಲಿ ಹೇಳ್ತೀರಾ? ಮಲಯಾಳಂ? ಇವ್ರು ಹೇಳಿದಾರೆ ಮಾರೆ ಪಾಪ. ಕಾಗೆ ಮತ್ತು ನರಿ ಸೂಪರ್ ಆಗಿದೆ, ನಂಗೆ ಬಾರಿ ಖುಷಿ ಆಯ್ತು. ಮತ್ತೆ ನೀವೊಂದು ಸ್ಟೋರಿ ಹೇಳಿ. ನೀವೊಂದು ಮಾಡಿ. ಅವ್ರು ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನೀವು ಹೇಳಬೇಕು. ನೀವು ಹೇಳ್ಬೇಕು. ಓಕೆ, ನೀವು ಇವ್ರ ಹತ್ರ ಹೇಳಿ, ಸ್ವಲ್ಪ ಹೇಳಿ. ಸೃಷ್ಟಿ ಹೇಳಿ ಒಂದು ಸ್ಟೋರಿ. ಕ್ರೋ ಇತ್ತಲ್ಲ, ಅದು ಬಾರ್ಡರ್ಸ್ ಕಲ್ಲೆಲ್ಲ ಹಾಕಿ ನೀರ್ ಮೇಲೆ ಬರ್ತದೆ ನೋಡಿ. ಅದ್ಯಾವ ಸ್ಟೋರಿ? ಕ್ರೋ ಆ್ಯಂಡ್ ದಿ ಥರ್ಸ್ಟಿ ಕ್ರೋ. ಅದು ಗೊತ್ತಾ? ಥರ್ಸ್ಟಿ ಕ್ರೋ ಮಾರ್ರೆ. ಗೊತ್ತುಂಟು? ಅದು ಹೇಳಿ ನೋಡು.
ರೆಡಿ ನಿಲ್ಲಿ ರೆಡಿ 1 2 3 ಸ್ಟಾರ್ಟ್ One day a crow was very thirsty. He was looking for water. He found a pot with water. He could not reach the water. Correct. He dropped some stones into the water skull. I know. Put it. No problem. I'm there. Then the crow drank the water. How much kal putting? That you didn't say. Pot was how much big? Small. Small. How much you want kal? 4. 4 is enough. Okay, 4 is enough. 4 is enough. Okay. Near coming up. No, water came up. Oh, water came up. Sorry, water came up. Okay, water came up and the crow drank the water. Crow drank tightly and went. That is full tight of water. No, super. Okay, or claps kodi ivrige. Okay, and you have to see the story now. Okay, how story? Crocodile and rabbit. ಬೇಡವಾ? ಯಾವುದಾದ್ರು ಒಂದು ಸ್ಟೋರಿ ಹೇಳಿ ಇವರಿಗೆ. ಯಾವ ಸ್ಟೋರಿ ನೆನಪಿದೆ ಇವರಿಗೆ ಅಂತ ಹೇಳಿ. ಯಾವ್ದು ಹೇಳ್ತೀರಾ? Rabbit and which is that? Rabbit and tortoise. Okay, rabbit and tortoise. Rabbit going slow. Not rabbit. Okay, tortoise is going slow. Moral of the story: go slow. Yeah, you say. You know the story. I don't. You know, what? See, my God. ಯಾವ್ದು ಸ್ಟೋರಿ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಾಯ್ತು, ಇವ್ರಿಗೆ ಗೊತ್ತಾಗ್ಲಿಲ್ವಾ? ಒಂದು ಸ್ಟೋರಿ ಹೇಳಿ ಕೇಳಿ ಪ್ಲೀಸ್. ಇವ್ರದ್ದು ಫ್ರೆಂಡಾ? ಹೇಳಿ ಸೃಷ್ಟಿ ಹೇಳು ಅಂತ ಹೇಳಿ. ಸೃಷ್ಟಿ ಹೇಳು. ಬರಲ್ಲ. ನೀವು ಕೊಂಕಣಿಯಲ್ಲಿ ಹೇಳಿ. ಮನೆದು ಸ್ಟೋರಿ ಗೊತ್ತಾ? ಯಾವುದೊಂದು ಮನೆಯದೊಂದು ಸ್ಟೋರಿ ಹೇಳಿ. ನಿಮ್ಮ ಮನೇಲಿ ಆದ ಸ್ಟೋರಿ ಹೇಳಿ ನನಗೆ, ಅದು ಬೇಕು ನಮಗೆ, ಜಾಸ್ತಿ ಇಂಪಾರ್ಟೆನ್ಸ್. ಓಕೆ, ಸಾಂಗ್ ಹೇಳಿ ಹಾಗಾದ್ರೆ ಒಂದು ಸಾಂಗ್ ಪ್ಲೀಸ್. ರೆಡಿ 1 2 ಯಾವ ಸಾಂಗ್ ಹೇಳ್ತೀರಾ? ಚಪಾತಿ. ಓಕೆ ರೆಡಿ 1 2 3 ಸ್ಟಾರ್ಟ್. ಗಟ್ಟಿ ಹೇಳ್ಬೇಕು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯೋ ಯೋಧರಿಗೆ ನಮ್ಮೆದೆ ಆಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಗಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾರಿ ಚಪ್ಪಾಳೆ ಅಲ್ಲ. ಓಕೆ ಮತ್ತೆ ಎಂತದ್ದು ಹೇಳಿದ್ರಿ? ಕೆಲವೆಲ್ಲ ಹೇಳಿದ್ರಿ ಅದರಲ್ಲಿ. ನಂಗೆ ಒಂದು ಚಪ್ಪಾಳೆ ಕೊಡುದಿಲ್ಲ ನೀವು? ಚಪ್ಪಲೆ ಅಲ್ಲ, ಚಪ್ಪಾಳೆ ಹೇಳಿದ್ ನಾನು. ಚಪ್ಪಾಳೆ ಒಳ್ಳೆ ಆಗಿದೆ. ಯಾರು ಕಳ್ಸಿದ್ ನಿಮ್ಗೆ ಸಾಂಗ್? ಅಮ್ಮ ಕಳ್ಸಿದ. ಬೇರೆ ಯಾವ ಸಾಂಗ್ ಗೊತ್ತುಂಟು? ಪಿಕ್ಚರ್ ಸಾಂಗ್ ಮತ್ತೆ ಕೇಳ್ತೇನೆ. ಯಾವ ಸಾಂಗ್ ಹೇಳ್ತೀರಿ ಈಗ ನೀವು? ದಾಯಿ ಶಾರದೆ. ದಾಯಿ ಶಾರದೆ. ರೆಡಿ ಅಲ್ಲ? ರೆಡಿ 1 2 3 ಸ್ಟಾರ್ಟ್. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ವಿದ್ಯೆಯ ಕಲಿಸು. ಆಸೆ ಪೂರೈಸು ನಿನ್ನ ಮಡಿಲಿನ ಮಕ್ಕಳಮ್ಮ. ನಿನ್ನ ನಂಬಿದ ಕಂದರಮ್ಮ ಬಾಳನು ಬೆಳಗಮ್ಮ. ಆಯ್ತಾ? ಸೂಪರ್. ಕ್ಲಾಪ್ಸ್ ಕೊಡಿ ಅವರಿಗೆ. ಓಕೆ, ಅಂಡ್ ಸೂಪರ್. ಯಾರು ಕಲ್ಸಿದ್ ನಿಮ್ಗೆ? ಅಮ್ಮ ಕಲ್ಸಿದ. ಪಾಪ ಎಲ್ಲ ಅಮ್ಮ ಕಲ್ಸುದಲ್ಲ. ಮತ್ತೆ ಟೀಚರ್ ಎಂತ ಮಾಡ್ತಾರೆ ಮಾರ ಶಾಲೆಯಲ್ಲಿ? ಕಲಿಸ್ತಾರಲ್ಲ, ಪದ್ಯ ಕಲಿಸ್ತಾರ ಅವರು? ಇಲ್ಲಲ್ಲ? ಇಲ್ಲ. ಓಕೆ, ನೀವು ಯಾವ್ದು ಪದ್ಯ ಹೇಳ್ತೀರಾ?
ಅಮ್ಮ ಯಾವ ಸಾಂಗ್ ಹೇಳ್ಬೇಕು ಅಮ್ಮನ ಹತ್ರ ಯಾವ ಆಗೋದಂತ ಕೇಳ್ತಿದ್ರ ಇದು ಸ್ಟೋರಿ ಆಗ್ಬೋದಲ್ಲ ಹೀಗೆ ಬಾಕಿ ಸಾಂಗ್ ಒಂದು ಮಳೆ ಬಿಲ್ಲು ಯಬ್ಬಾ ಅಯ್ಯೋ ಒಳ್ಳೆ ಕೂಡ ಬರ್ತೇ ಇಲ್ಲ ರೆಡಿ 1 2 3 ಸ್ಟಾರ್ಟ್ ಗಟ್ಟಿ 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 ಹೇಗೇನು 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 ರೆಡಿ 1 2 ನಿಲ್ಲಿ ರೆಡಿ 1 2 3 ಸ್ಟಾರ್ಟ್ ಒಂದು ಮಳೆ ಬಿಲ್ಲು ಹಾ ಒಂದು ಮಳೆ ಮೋಡ ಹಾ ಹೇಗೂ ಜೊತೆಯಾಗಿ ತುಂಬಾ ಸೊಗಸಾಗಿ. ನಿಮ್ಗೆ ನಾಚಿಕೆ ಏನಾಗುದು ಈಗ ಹೇಗೆ 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 ರೆಡಿ ಗಟ್ಟಿ ಹೇಳ್ಬೇಕು ನಂಗೆ ಖುಷಿ ಆಗ್ಬೇಕು ಓಕೆ ಅಲ್ಲಿ ವೀಕ್ಷಕರಿಗೆ ಕೂಡ ಖುಷಿ ಆಗ್ಬೇಕು ರೆಡಿ 1 2 3 ಸ್ಟಾರ್ಟ್ ಒಂದು ಮಳೆ ಬಿಲ್ಲು ಹಾ ಹಾ ಒಂದು ಮಳೆ ಮೋಡ ಹೇಗೂ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನ್ನು ಮಾತಾಡಿ ಏನು ಅಲ್ಲಿ ಮಾತಾಡ್ಲೇಬೇಕಾ ಅಲ್ಲ ಓಕೆ ಯಾರು ಕಲ್ಸಿದ್ ನಿಮ್ಗೆ ಇದು ಟಿವಿ ಅಮ್ಮ ಅಂತ ಹೇಳಲಿಕ್ಕೆ ಹೋಗ್ಬೇಡಿ ಅಮ್ಮ ಅಮ್ಮ ಒಳ್ಳೆ ಪದ್ಯ ಹೇಳು ಎಲ್ರು ಪದ್ಯ ಹೇಳುದು ಅಮ್ಮ ಅಲ್ಲ ಇಲ್ಲಿ ಓಕೆ ಮತ್ತೆ ಬೇರೆ ಯಾವ್ದು ಪದ್ಯ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದು ಅದು ಅದು ಗೊತ್ತುಂಟು ನಿಮ್ಗೆ ಗೊತ್ತುಂಟು ಬೆಳಗ್ಗೆ ಎದ್ದು ಅಮ್ಮನ ಹತ್ರ ಕೇಳಿ ಹೇಳುದಾ ಕೇಳಿ ಹೇಳುದಾ ಹೇಳ್ಬೇಕಂತ ಓಕೆ ಓಕೆ ರೆಡಿ 1 2 3 ಸ್ಟಾರ್ಟ್ ನಿಮ್ಗೆ ಗೊತ್ತುಂಟಂತ ಬೆಳಗ್ಗೆದ್ದು ಗೊತ್ತುಂಟು ರೆಡಿ 1 2 3 ಸ್ಟಾರ್ಟ್ ನೀವು ಹೇಳಿ ನಿಮ್ಗೆ ಗೊತ್ತಿಲ್ಲ ಯಾವುದು ಕೇಳಿದ್ರು ಗೊತ್ತಿಲ್ಲ ಅಲ್ಲ ಓಕೆ ಸೊ ಹಾಗಾದ್ರೆ ಒಂದು ಮಾಡಿ 1 to 10 ಸ್ಪೀಡ್ ಆಗಿ ಹೇಳ್ಬೇಕು 1 2 3 4 5 6 7 8 9 10 8 ಎಲ್ಲಿ ಹೋಯ್ತು ಮತ್ತೊಮ್ಮೆ ಹೇಳಿ 1 2 3 4 5 ಸ್ಪೀಡ್ ನಂಗೆ ಸ್ಪೀಡ್ ಬೇಕು 1 2 3 4 5 6 7 8 9 10 7 ಎಲ್ಲಿ ಹೋಯ್ತು ಸ್ಪೀಡ್ ಹೇಳಿ ನಂಗೆ ರೆಡಿ 1 2 3 ಸ್ಟಾರ್ಟ್ 1 2 3 4 5 6 7 8 9 10 3 ಎಲ್ಲಿ ಹೋಯ್ತು ಓಕೆ ಹೇಗೆ ಹೇಗೆ ರೆಡಿ 1 2 3 ಸ್ಟಾರ್ಟ್ 1 2 3 4 5 6 7 8 9 10 ಕರೆಕ್ಟ್ ಕರೆಕ್ಟ್ ನೀವು ಹೇಳಿ 1 to 10 ರೆಡಿ ಸ್ಪೀಡ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ ರೆಡಿ 1 2 3 ಸ್ಟಾರ್ಟ್ 1 2 3 4 ಸ್ಪೀಡ್ ಅದು ಸಾಕಾಗಲ್ಲ ನಂಗೆ ಒಂದು ಬಿಟ್ಟು ಹೋಗ್ಬೇಕು ಅಲ್ಲಿ ರೆಡಿ 1 2 3 4 5 6 7 8 9 10 10 ಹೇಳಿಲ್ಲ ನೀವು ಹೇಗೆ ಹೇಗೆ ರೆಡಿ 1 2 3 ಸ್ಟಾರ್ಟ್ 1 2 3 4 5 ಸ್ಪೀಡ್ ನಂಗೆ ಸ್ಪೀಡ್ ಬೇಕು 10 1 2 3 10 ಫಸ್ಟ್ ಗೆ 10 ಓಕೆ ಓಕೆ ರೆಡಿ 1 2 3 ಸ್ಟಾರ್ಟ್ 1 2 3 4 5 6 7 8 9 10 ಒಳ್ಳೆ ಕರೆಕ್ಟ್ ಕರೆಕ್ಟ್ 11 to 20 ಹೇಳಿ ಸ್ಪೀಡ್ ಬೇಕು 11 12 13 14 15 16 17 18 19 20 ಹಾ ಆಯ್ತು 16 ಅಲ್ಲ ಒಳಗೆ ಹೋಗಿ ಆಯ್ತು ಎಲ್ಲ ಹಿಂಗೆ ಆಯ್ತಲ್ಲ ಅಲ್ಲ ಓಕೆ 20 to 30 ಹೇಳಿ 21 22 23 24 25 26 27 28 29 30 29 ನಿಮ್ಗೆ ಕೇಳ್ತಾ ಇಲ್ಲ ಅಲ್ಲ ನೀವ್ ಹೇಳಿ ಕೇಳ್ತು ಕೇಳ್ತಾ ಇರ್ಲಿ ಹೋಗ್ಲಿ ಓಕೆ ಓಕೆ ಆಯ್ತು ಎ ಬಿ ಸಿ ಡಿ ಹೇಳಿ A B C D E F G ಅಷ್ಟೇ ಅಷ್ಟೇ ನಾನು ಕೇಳಿದ್ದು ಎ ಬಿ ಸಿ ಡಿ ಓಕೆ ಎ ಬಿ ಸಿ ಡಿ E F G H ಅಷ್ಟೇ ಜೆಡ್ ತನಕ ಹೇಳಿ ಸ್ಪೀಡ್ ಹೋಗು ಸ್ಪೀಡ್ ಭಯಂಕರ ಸ್ಪೀಡ್ ಹೋಗಿ ರೆಡಿ A B C D E F ಎಂತ ಜೆಡ್ ಹೇಳಿ ರೆಡಿ 1 2 3 ಸ್ಟಾರ್ಟ್ A B C D E F G H I J K L M N O P Q R S T U V W X Y Z ಕ್ಲಾಪ್ಸ್ ಸಾಲಿಡ್ ಹೇಳಿದೆ ಭಯಂಕರ 1 into 1 ಎಷ್ಟು 1 into 1 ಇಲ್ವಾ ಸಾರಿ 1 plus 1 ಎಷ್ಟು 2 ಮಾರ್ರೆ 1 plus 1 ಎಷ್ಟು 2 ನೀವು ಕೂಡ 2 ಹೇಳುದಾ ಎರಡು ಓ ಎರಡು ಸಾರಿ ಎರಡು ಓಕೆ 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 3 plus 1 4 3 plus 1 4 1 minus 4 0 1 minus 4 ಎಷ್ಟು ರೀ 0 1 minus 4 4 1 minus 1 ಫುಲ್ ಇದು ಫುಲ್ ಆದ್ರೆ 0 ಹೋಗ್ತದೆ 1 minus 4 ಎಷ್ಟು 1 minus 4 ಎಷ್ಟು ಇದು 4 this is 1 minus 4 ಅದಾಗಲ್ಲ ಇದು ಆಗಲ್ವಾ 4 minus 1 ಎಷ್ಟು 4 ಮತ್ತೆ ಎಷ್ಟು 3 3 ಮತ್ತೆ ಎಂತ ಮಾರ್ರೆ 5 plus 1 ಎಷ್ಟು 5 plus 1 6
ನಾನು ಒಂದು ತೋರಿಸ್ಲಿಲ್ಲ, ನೀವು ಹೇಗೆ 6 ಅಂತ ಹೇಳಿದ್ರಿ. ಇದಾದ 5 + 1 is 6. 6 - 1 is 5. 4 5. 4 ಮಾರ್ರೆ. ಓಕೆ 3 - 1 2. 3 - 1 2. ಇಲ್ಲಿ ತೋರಿಸಲಿಲ್ಲ ನಾನು. ಈಗ ಹೇಳಿ 3 - 1 2. 2. ಓಕೆ ಕರೆಕ್ಟ್. ಮ್ಯಾಥ್ಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ಬರ್ತದೆ ನಿಮಗೆ ಅಲ್ಲ. ಓಕೆ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಓಕೆ, ದೀಪಾವಳಿ ಎಲ್ಲ ಗಮ್ಮತ್ತ? ಫುಲ್ ಗಮ್ಮತ್. ಏನೆಲ್ಲ ಪಟಾಕಿ ಬಿಟ್ರಿ ನೀವು? ಸುಸುರುಗಡ್ಡಿ ಮತ್ತೆ ಮತ್ತೆ ನೆಲ ಚಕ್ರ ಮತ್ತೆ ಪಟಾಕಿ, ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಬಿಟ್ರ. ರಾಕೆಟ್ ಅಲ್ಲ, ನಾನೊಂದು ರಾಕೆಟ್ ಬಿಡ್ತದ ಮಾರ ಮೊನ್ನೆ. ಅದು ರಾಕೆಟ್ ಎಲ್ಲಿ ಹೋದದ್ದು ಗೊತ್ತುಂಟಾ? ಇನ್ನೊಬ್ರು ಮನೆ ಒಳಗೆ. ನಂಗೆ ಮಂಡೆ ಹಾಳಾಗಿದೆ. ನಿಮ್ಗೆ ಹಾಗೆ ಆಗಿದೆ? ಇಲ್ಲ, ರಾಕೆಟ್ ಬಿಡ್ಲಿಲ್ವಾ ನೀವು? ರೈಲ್ ಬಿಡ್ತೀರಾ ನೀವು? ಭಯಂಕರ, ನಂಗೆ ರೈಲ್ ಬಿಡ್ತಾ ಇರ್ತೀರಿ ನೀವು. ಓಕೆ, ಸೊ ಪಟಾಕಿ ಎಲ್ಲ ಖುಷಿ ಆಯ್ತು ನಿಮ್ಗೆ ಅಲ್ವಾ? ಯಾವ ಡ್ರೆಸ್ ತಂದದ್ದು ನಿಮ್ಗೆ ಮೊನ್ನೆ ದೀಪಾವಳಿ? ಯಾವ ಕಲರ್ ಡ್ರೆಸ್? ಬ್ಲೂ. ಇದಾ? ಇದು ದೀಪಾವಳಿದಾ? ಇದೆಲ್ಲ ಬೇರೆ ಬೇರೆ. ಅದು ಒಳ್ಳೇದಿತ್ತಾ ನಿಮ್ಗೆ? ಸ್ವಲ್ಪ ಇಷ್ಟ ಇರ್ಲಿಲ್ವಾ ಅಂತ ಕಲರ್ ಎಲ್ಲ, ಸ್ವಲ್ಪ ಡಿಸೈನ್ ಎಲ್ಲ? ಇಷ್ಟ ಇಲ್ಲ, ನೀವು ಸತ್ಯ ಹೇಳಿ. ನಂಗೆ ಅಮ್ಮನಿಗೆ ಬೇಜಾರೇ ಆಗುದಿಲ್ಲ. ನೀವು ನೆಕ್ಸ್ಟ್ ದೀಪಾವಳಿ ಕರೆಕ್ಟ್ ಹೇಳಿ. ಇಷ್ಟ ಇತ್ತ. ಮತ್ತೆ ಸ್ವೀಟ್ಸ್ ಎಲ್ಲ ತಂದಿದ್ರ ಮನೆಗೆ? ಎಂತ ಸ್ವೀಟ್ಸ್ ತಿಂದ್ರಿ? ಪೇಡ. ಓಕೆ, ಸೊ ಪೇಡ ತಿಂದಿರಿ. ಮತ್ತೆ ಮತ್ತೆ ಬೇರೆ ಏನಿತ್ತು? ಪೂಜೆ ಎಲ್ಲ ಇತ್ತ ಮನೆಯಲ್ಲಿ? ದೊಡ್ಡ ಪೂಜೆ ಈಗೆಲ್ಲ ಇತ್ತ? ಯಾರು ಪೂಜೆ ಮಾಡಿದ್ರು ಮನೆಯಲ್ಲಿ? ಅಪ್ಪ ಮತ್ತೆ ರಾಜು. ಹೌದಾ? ಅಪ್ಪ ಹೇಗೆ ಪೂಜೆ ಮಾಡಿದ್ರು? ದೇವ್ರೆ ನಮ್ಗೆಲ್ಲ ಕೊಡಿ ಹಾಗೆಲ್ಲ ಹೇಳಿದ್ರಾ? ಇಲ್ಲ, ಆ ಥರ ಏನು ಮಾಡಲಿಲ್ಲ. ಓಕೆ, ಸೊ ನೀವು ಮತ್ತೆ ಅಪ್ಪ ಪೂಜೆ ಮಾಡಿದ್ರು. ಅಮ್ಮ ಎಂತ ಮಾಡಿದ್ರು? ಜಾಗಂಡೆ ಟಾಯ್ 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 ಹಾಗೆಲ್ಲ. ಓಕೆ, ನಿಮ್ಗೆ ಯಾವ್ದು ಡ್ರೆಸ್ ತಂದ್ರಿ? ಯಾವ ಕಲರ್ ಡ್ರೆಸ್? ತರ್ಲಿಲ್ಲ. ಯಾಕೆ ಅಂತೆ? ಗೊತ್ತಿಲ್ಲ. ನಿಮಗೆ ಬೇಜಾರಾಗ್ಲಿಲ್ಲ ನಿಮಗೆ ಡ್ರೆಸ್ ಇಲ್ಲ ಅಂತ? ನೀವು ಕೇಳಿಲ್ಲ ಅಮ್ಮನ ಹತ್ರ? ನೀವು ಪಾಪ ಮರೆ ಅಷ್ಟು. ಪಟಾಕಿ ಬಿಟ್ರಾ? ಯಾವ್ದು ಪಟಾಕಿ ಎಲ್ಲ ಬಿಟ್ರಿ? ಸುಸುರುಗಡ್ಡಿ, ಧರಿಸು ಮತ್ತೆ ನೆಲ ಚಕ್ರ. ಓಕೆ, ಮನೆಯೊಳಗೆ ಪಟಾಕಿ ಬಿಟ್ರ ನೀವು? ಟಿವಿ ಮೇಲೆ? ಮತ್ತೆ ಎಲ್ಲಿ ಬಿಟ್ಟದ್ದು? ಹೊರಗಡೆಯಲ್ಲಿ ಅಪ್ಪನ ತಲೆ ಮೇಲೆ? ಮತ್ತೆ ಎಲ್ಲಿ ಬಿಟ್ಟದ್ದು? ಪೂಜೆ ಎಲ್ಲ ಆಯ್ತಾ? ಪೂಜೆ ಎಲ್ಲ ಗಮ್ಮತ್ತಾ? ಹೇಗೆ ಪೂಜೆ ಎಲ್ಲ ಮಾಡಿದ್ರು? ಅವ್ರದ್ದು ಭಯಂಕರ ಇತ್ತು ಪೂಜೆ. ನಿಮ್ದು ಮನೇಲಿ ಹೇಗಿತ್ತು ಪೂಜೆ? ಯಾರೆಲ್ಲ ಮಾಡಿದ್ರು ಪೂಜೆ? ಮತ್ತೆ ನೀವೆಂತ ಮಾಡ್ತಿದ್ರಿ? ನೀವು ಮತ್ತೆ ಅಮ್ಮ ಮಾಡಿ ಹೇಳ್ತಿದ್ರಾ? ಹಾಗೆ ಅಲ್ಲ. ಓಕೆ, ಇರ್ಲಿ. ನಿಮ್ಗೆ ಯಾವ ಕಲರ್ ಡ್ರೆಸ್ ರೀ? ಇದು ದೀಪಾವಳಿ ಡ್ರೆಸ್ಸಾ? ಅಲ್ಲ, ಓಕೆ, ಆರೆಂಜ್ ಕಲರ್ ಡ್ರೆಸ್. ನಿಮ್ಗೆ ಖುಷಿ ಆಯ್ತಾ ಕಲರ್? ಸ್ವಲ್ಪ ಅಸಮಾಧಾನ ಇತ್ತಲ್ಲ? ಮತ್ತೆ ನಿಮ್ಗೆ ಸ್ವಲ್ಪ ಬೇಜಾರಿತ್ತು ಯಾವುದೋ ಇದರಲ್ಲಿ? ಮತ್ತೆ ಯಾವ್ದ್ರಲ್ಲಿ ಬೇಜಾರಿತ್ತು ನಿಮ್ಗೆ? ಸ್ವೀಟ್ ಕೊಡ್ಲಿಲ್ಲ ಯಾರು? ಸ್ವೀಟ್ ಇಷ್ಟ ನಿಮ್ಗೆ? ಮತ್ತೆ ಯಾವ್ದು ಇಷ್ಟ ನಿಮ್ಗೆ? ಖಾರ ಇಷ್ಟ ನಿಮ್ಗೆ? ಖಾರ ಎಂತ ತಿಂದ್ರಿ? ಖಾರ ಹೊಡಿ. ಮತ್ತೆ ಸ್ವೀಟ್ಸ್ ಎಲ್ಲ ತಿಂದ್ರಲ್ಲ? ಓಕೆ, ಏನ್ ಪೂಜೆ ಆಯ್ತು ನಿಮ್ಮ ಮನೇಲಿ? ಯಾರು ಪೂಜೆ ಮಾಡಿದ್ದು? ಎಲ್ಲ ಅಪ್ಪನೇ ಪೂಜೆ ಮಾಡಿದ್ರು. ಅಮ್ಮ ಪೂಜೆ ಮಾಡುದಿಲ್ವಾ? ನಿಮ್ಗೆ ಬೆಳಿಗ್ಗೆ ಹೇಳಲಿಲ್ಲ ಅಂದ್ರೆ ಪೂಜೆ ಮಾಡ್ತಾರೆ ಅಲ್ಲ? ದೊಡ್ಡ ಪೂಜೆ ಮಂಗಳಾರತಿ ಎಲ್ಲ ಇರ್ತದೆ, ಜಾಗಂಟೆ ಎಲ್ಲ ಅಲ್ಲ? ಸೊ ಆ ಥರ ಎಲ್ಲ ಪೂಜೆ ಎಲ್ಲ ಮಾಡಿದ್ರಲ್ಲ? ಓಕೆ, ಸೊ ನೀವು ಯಾವ ಥರ ಪಟಾಕಿ ಬಿಟ್ಟದ್ದು? ನೀವು ಬಾಯಲ್ಲಿ ಬಿಟ್ಟದ ಸುಸುರುಗಡ್ಡಿ? ಓಕೆ, ಮತ್ತೆ ಸುಸುರುಗಡ್ಡಿ ಬಿಟ್ರಿ? ಮತ್ತೆ ಓಕೆ, ನಕ್ಷತ್ರ ಗಡ್ಡಿ ಮತ್ತೆ ಸುಸುರುಗಡ್ಡಿ ಸೇಮ್ ಅಲ್ಲ ಮಾರ್ರೆ? ಸೇಮ್ ಮಾರ್ರೆ ಅದು. ಇಲ್ವಾ? ನಕ್ಷತ್ರ ಗಡ್ಡಿ ಮತ್ತೆ ಸುಸುರುಗಡ್ಡಿ ಎಂತ ಡಿಫ್ರೆನ್ಸ್ ಉಂಟು ಅದರಲ್ಲಿ?
ಎಂತ 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 ಚೇಂಜಸ್ ಉಂಟು? ನಕ್ಷತ್ರ ಗಡ್ಡೆ ಬೇರೆ, ಸುಸುರು ಗಡ್ಡೆ ಬೇರೆ. ಓಕೆ, ಮತ್ತೆ ದುರ್ಸು. ಓಕೆ, ನೀವು ದುರ್ಸು ಹೇಗೆ ಬಿಟ್ಟದ್ದು? ಮತ್ತೆ ತಿಂದದ್ದ? ಮತ್ತೆ ಮತ್ತೆ ಎಂತ? ನೀವು ತಿಂದದ್ದ? ಮತ್ತೆ ಮತ್ತೆ ಎಂತ ಮಾಡಿದ್ರಿ? ಮತ್ತೆ ಎಂತ ಬಿಟ್ಟದ್ ಮಾರ? ಅಲ್ಲಿ ಇಟ್ಟು ಬಂದದ ನೀವು? ಹೇಗೆ ಬಿಟ್ಟದ್ ನೀವು ಪಟಾಕಿ? ಹೇಗೆ ಬಿಟ್ಟದ್ದು? ಒಂದು ಕ್ಯಾಂಡಲ್ ಇತ್ತಾ? ಸುಸುರು ಗಡ್ಡಿ ಅಲ್ಲ, ಅದು ಮತ್ತೆ ಒತ್ತಲಿಲ್ಲ. ಆಚೆ ನೋಡುವಾಗ ಇಲ್ಲಿ ಓ ಮತ್ತೆ ಬಿಸಾಡಿದ್ರಲ್ಲ, ಹಾಗೆ ಬಿಟ್ಟದ್ದು ನೀವು? ಇಲ್ಲ, ನೀವು ಹೇಗೆ ಬಿಟ್ರಿ? ಅದೇ ಹೇಗೆ ಬಿಟ್ಟದ್ ನೀವು? ದುರ್ಸು ಹೇಗೆ ಬಿಟ್ರಿ? ಇವನ್ ಭಯಂಕರ ಸ್ಟೈಲ್ ಇತ್ತಂತೆ ಮೊನ್ನೆ ದುರ್ಸಲು, ಮಂಡ್ಯಲ್ಲೆಲ್ಲ ಹೀಗೆ ಹೀಗೆ ಇದು ಯಾವ್ದು ಇದು ಯಾವ್ದದು ನಕ್ಷತ್ರ ಕಡ್ಡಿಯಲ್ಲಿ ಸುಸುರು ಕಡ್ಡಿಯಲ್ಲಿ ಹೀಗೆ ಇಟ್ಟೆಲ್ಲ ಹೀಗೆಲ್ಲ ಮಾಡಿ ಎಲ್ಲ ಡ್ಯಾನ್ಸ್ ಮಾಡಿದ್ರೆ ಹೌದಾ? ಮತ್ತೆ ಮಾಲಾ ಪಟಾಕಿ ಎಲ್ಲ ಹೇಳ್ಕೊಂಡು ಹೌದಾ? ಆತರ ಇಲ್ಲ, ಮನೇಲಿ ಬೈತಾರಂತಲ್ಲ ಪಟಾಕಿ ಜಾಸ್ತಿ ಬಿಟ್ರೆ. ನೀವು ಎಲ್ಲ ಸುಳ್ಳು ಹೇಳುದಾ ಅಂತ ಅಮ್ಮನ ನೋಡಿ ಇಲ್ಲ ಹೇಳುದು ನೀವು ಅಲ್ಲ. ಓಕೆ, ಫೇವ್ರೇಟ್ ಅನಿಮಲ್ ಯಾವ್ದು ನಿಮ್ದು? ರ್ಯಾಬಿಟ್. ಓಕೆ, ರ್ಯಾಬಿಟ್. ಓಕೆ, ರ್ಯಾಬಿಟ್ ಹೇಗೆ ಸೌಂಡ್ ಮಾಡ್ತದೆ? ಗೊತ್ತಿಲ್ಲ. ನೀವು ಸೌಂಡ್ ಮಾಡೋದು ನೋಡ್ಲಿಲ್ಲ. ಓಕೆ, ಮತ್ತೆ ಬೇರೆ ಯಾವುದು? ಕ್ಯಾಟ್. ಹೇಗೆ ಸೌಂಡ್ ಮಾಡ್ತದೆ? ನೋಡು. ಓ, ಇದು ದೀಪಾವಳಿ ಆದ್ಮೇಲೆ ಅಲ್ಲ? ದೀಪಾವಳಿ ಸೌಂಡ್ ಕೇಳಿ ಕೇಳಿ ಸೌಂಡೇ ಇಲ್ಲ ಈಗ. ಹೇಗೆ ಮಾಡಿರೋದು? ಅದಕ್ಕೆ ಸ್ವಲ್ಪ ಶೀತ ಆಗಿದೆ. ಇರ್ಲಿ. ಸೊ ಮತ್ತೆ ಬೇರೆ ಯಾವ್ದು ಫೇವ್ರೇಟ್? ಡಾಗ್, ಪಪ್ಪಿ. ಅದೇ ಪಪ್ಪಿ ಡಾಗ್ ಎಲ್ಲ ಸೇಮ್. ನಾಯಿ ಮರಿ ದೊಡ್ಡದಾದ್ಮೇಲೆ ನಾಯಿ. ಓಕೆ, ಸೊ ಪಪ್ಪಿ ಹೇಗೆ ಮಾಡ್ತದೆ? ಹೌದಾ? ನಾವು ಎಂಬೆ ಅಂತ ಎನ್ಸ್ಕೊಂಡದ್ದು. ಓಕೆ, ಬೌ ಬೌ ಅಂತ ಹೇಳ್ತಿದ್ವಿ. ನಿಮ್ಮ ಮನೇಲಿ ನಾಯಿ ಇತ್ತಾ? ಮತ್ತೆ ಎಲ್ಲಿ ಉಂಟು ನಾಯಿ? ಅಜ್ಜಿ ಮನೇಲಿ ಉಂಟಲ್ಲ? ಉಂಟಲ್ಲ. ಯಾವ್ದು ಹೆಸರು ಎಂತ ಅದ್ರದ್ದು? ನಾಯಿ ಅಲ್ಲ? ಹೇಗೆ ಭಯಂಕರ ಜೋರು ಉಂಟಲ್ಲ ಅದು? ಕಚ್ತದಂತೆ? ಇಲ್ವಾ? ಓಕೆ, ಗ್ರೇಟ್. ಅಂಡ್ ನೆಕ್ಸ್ಟ್ ಯಾವ್ದು ಅನಿಮಲ್? ಎಲಿಫೆಂಟ್. ಎಲಿಫೆಂಟ್ ಹೇಗೆ ಮಾಡ್ತದೆ? ಯಾವ್ದು ಮರ್ರೆ ಅದು? ಆಗುತ್ತೆ ಘಾಟಿಯಲ್ಲಿ ಇದ್ದೀರಾ ಅಂತ ಫಸ್ಟ್ ಗೇರ್ ಹಾಕಿ ಮೇ. ಓಕೆ, ಅದು ಸ್ವಲ್ಪ ಎಲಿಫೆಂಟ್ ಸ್ವಲ್ಪ ಚೆಕ್ ಮಾಡ್ಬೇಕಾಗ್ತದೆ, ದೀಪಾವಳಿ ಆದ್ಮೇಲೆ ಅಲ್ಲ? ಓಕೆ, ಈಗ ನೆಕ್ಸ್ಟ್ ಯಾವುದು? ಚಿಂಪಾಂಜಿ. ಮಂಕಿ ಇಷ್ಟ ಅಲ್ಲ? ಅದು ಹೇಗೆ ಮಾಡ್ತದೆ? ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಓಕೆ, ಬರ್ಡ್ಸ್ ಯಾವ್ದು ಫೇವ್ರೇಟ್ ಬರ್ಡ್? ಕ್ರೋ. ಹೇಗ್ ಮಾಡ್ತದ ಅದು? ಕ್ರೋ ಕಾಕ. ಶೆಕ್, ಅದು ಕಾಕ ಅಲ್ಲ? ಕಾಕ. ಹಾಗೆ ಹೇಗ್ ಮಾಡಿ? ಅದು ಇಲ್ಲಿಂದ ಬರ್ಬೇಕು. ಕಾ ಹೇಳಿ. ಸೊ ಈಗ ನೆಕ್ಸ್ಟ್ ಬರ್ಡ್ ಯಾವುದು? ಅಷ್ಟೇ. ನಿಮ್ಗೆ ಎಂತ ಅದು ಕಾಗೆ ಅಷ್ಟು ಇಷ್ಟ ಆಯ್ತಾ ನಿಮ್ಗೆ? ಪಿಕಾಕ್ ಇಷ್ಟ ಇಲ್ವಾ? ಕಾಗೆದ ಕಲರ್ ಯಾವುದು? ಬ್ಲ್ಯಾಕ್ ಅಲ್ಲ ಮಾರ್ರೆ, ಕಪ್ಪು. ಅಲ್ಲ, ಕರೆಕ್ಟ್ ಅಲ್ಲ? ಕಪ್ಪಲ್ಲ? ಓಕೆ. ಸೊ ನೆಕ್ಸ್ಟ್ ಯಾವ್ದು ಬರ್ಡ್ಸ್? ಫೇವ್ರೇಟ್ ಫ್ರೂಟ್ಸ್ ಯಾವುದು? ಚಿಕ್ಕು. ಹೇಗೆ ಮಾಡ್ತದೆ ಅದು? ಅದಕ್ಕೆ ಸೌಂಡ್ ಇಲ್ಲಲ್ಲ? ಸಾರಿ. ಚಿಕ್ಕು ಹೇಗೆ? ಇಷ್ಟನಾ? ಬ್ರೌನ್ ಕಲರ್. ಸಾರಿ. ಓಕೆ. ನೆಕ್ಸ್ಟ್ ಬನಾನಾ. ಬನಾನಾ. ನೆಕ್ಸ್ಟ್ ಆಪಲ್. ನೆಕ್ಸ್ಟ್ ಆರೆಂಜ್. ಓಕೆ, ತರಕಾರಿಯಲ್ಲಿ? ಕ್ಯಾರೆಟ್. ಕುಂಬಳ. ಟೊಮ್ಯಾಟೊ. ಓಕೆ, ಸೊ ಗ್ರೇಟ್. ಅಂಡ್ ನಿಮ್ಗೆ ಯಾವ್ದು ಅನಿಮಲ್ ಇಷ್ಟ? ನಾಯಿ. ಹೇಗ್ ಮಾಡ್ತದೆ ನಾಯಿ? ಬಾವು ಮಾಡ್ತದೆ. ಓಕೆ, ಅದಕ್ಕೆ ಬಾರಿ ಕಪ್ಪೆ ಆಗಿದೆ ಅಲ್ಲ? ಓಕೆ, ನೆಕ್ಸ್ಟ್ ಯಾವುದು? ಬೆಕ್ಕು. ಹೇಗ್ ಮಾಡ್ತದೆ ಬೆಕ್ಕು? ಎಲ್ಲ ಡಲ್ಲೆ. ದೀಪಾವಳಿ ಆದ್ಮೇಲೆ ಮಾರ್ಕೆಟ್ ಡಲ್ಲೆ ಅಲ್ಲ? ಭಯಂಕರ ಅದು ಬೆಕ್ಕು, ಫುಲ್ ಡಲ್ ಅಲ್ಲ? ಓಕೆ, ನೆಕ್ಸ್ಟ್ ಯಾವುದು? ಇಲ್ಲಲ್ಲ. ಫ್ರೂಟ್ಸ್ ಯಾವ್ದು ಇಷ್ಟ? ಎಲ್ಲ ಅಂದ್ರೆ ನಿನ್ನೆಂದು ಫ್ರೂಟ್ಸ್ ಅಂಗಡಿ ಉಂಟಾ? ಹೌದಾ ರೀ? ಓಕೆ, ನೆಕ್ಸ್ಟ್ ಯಾವುದು? ವೆಜಿಟೇಬಲ್ಸ್ ಯಾವುದು? ಟೊಮೆಟೊ, ಕುಕುಂಬರ್. ಮತ್ತೆ ಅಷ್ಟೇ. ಓಕೆ, ನಿಮ್ಗೆ ಯಾವ್ದು ಇಷ್ಟ ರೀ ಅನಿಮಲ್ಸ್?
ಕೌ ಹೇಗೆ ಮಾಡ್ತದೆ ಕೌ? ಅದು ಅಮ್ಮ ನೀವು ಹೇಗೆ ಹೇಗೆ ರೆಡಿ 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 ಎಮ್ಮೆ ಎಮ್ಮೆ ಓಕೆ ಮತ್ತೆ ಬೇರೆ ಯಾವುದು ನಿಮ್ದು? ಕೌ ಬಿಟ್ಟು ಹೇಗೆ ಮಾಡ್ತದೆ? ಎಮ್ಮೆ ಮಿಯವಾ ಓಕೆ ಮತ್ತೆ ಫ್ರೂಟ್ಸ್ ಯಾವುದು? ಮ್ಯಾಂಗೋ ಮತ್ತೆ ಮ್ಯಾಂಗೋ ಈಗ ಆಗಲ್ವ ಅಂತ ಅದು ಚಿಕ್ಕ ಪುಚಿಕೆ ಆಗಿದೆ ಅದು ಮಳೆ ಅಲ್ಲ ಓಕೆ ಚಿಕ್ಕು ಮತ್ತೆ ಅಷ್ಟೇ ನೆಕ್ಸ್ಟ್ ಯಾವ್ದು ಇಲ್ವಾ ತರಕಾರಿ ಯಾವುದು? ಅದು ಸ್ವಲ್ಪ ಪುಚಿಕೆ ಟೊಮೆಟೊ ಸಾರು ಮಾಡ್ತೀರಾ ನೀವು ಮನೆಯಲ್ಲಿ? ಹೇಗೆ ಮಾಡ್ತೀರಾ ಟೊಮೆಟೊ ಸಾರು? ಗೊತ್ತಿಲ್ಲ. ಅಮ್ಮ ಮಾಡಿದಾರಾ ಟೊಮೆಟೊ ಸಾರು? ಒಳ್ಳೆ ಮಾಡ್ತಾರ ಟೊಮೆಟೊ ಸಾರು? ಸ್ವಲ್ಪ ಉಪ್ಪು ಕಮ್ಮಿ ಆಗ್ತದಲ್ಲ ಯಾವುದು? ಸ್ವಲ್ಪ ಖಾರ ಜಾಸ್ತಿ ಆಗ್ತದಾ? ಸ್ವಲ್ಪ ಬಿಸಿ ಕಮ್ಮಿ ಆಗ್ತದಾ? ಇಲ್ಲ ಯಾವ್ದು ಎಲ್ಲ ಕರೆಕ್ಟ್ ಇದೆಯಲ್ಲ. ಯಾರು ಬಂದಿದ್ದಾರೆ ಮನೆಯಿಂದ? ಯಾರು ಬರ್ಲಿಲ್ಲ. ಮತ್ತೆ ಅದ್ಯಾರು ಇದ್ದದ್ದು? ಯಾರು ಮಾರ್ರೆ ಅದು? ಸುಷ್ಮಕ್ಕ ಮತ್ತೆ ಸುಷ್ಮಕ್ಕ ಮಾತ್ರ ಬಂದದಾ? ಮತ್ತೆ ಯಾರು ಬಂದಿದ್ದಾರೆ? ಅಮ್ಮ ಅದ್ಯಾರು? ಅಮ್ಮ ಅದು ಓಕೆ ಮತ್ತೆ ಯಾರು ಬಂದಿದ್ದಾರೆ? ಅಪ್ಪ ದೇವಾ ಓಕೆ ಅಮ್ಮ ಬಂದಿದ್ದಾರೆ, ಸುಷ್ಮಕ್ಕ ಬಂದಿದ್ದಾರೆ, ಮತ್ತೆ ಅಣ್ಣನ ಎಂತ ಹೆಸರು? ಸುದೀಪ್ ಓಕೆ ಮತ್ತೆ ಅಮ್ಮನ ಹೆಸರು ಹೇಗೆ? ಗಾಯತ್ರಿ ಕಾಮತ್. ಹೌದಾ ಸ್ವಲ್ಪ ಜೋರಿದ್ದಾರಲ್ಲ ಗಾಯತ್ರಿ ಕಾಮತ್. ಗೊತ್ತಾಯ್ತು ನೀವು ನೋಡೋ ಗೊತ್ತಾಯ್ತು ನನಗೆ. ಓಕೆ ಗ್ರೇಟ್. ಸೊ ಅವ್ರ ಹತ್ರ ಮಾತಾಡ್ತೇನೆ. ನೀವು ಹೇಳಿದೆಲ್ಲ ಸುಳ್ಳ ಸತ್ಯನಾ ಗೊತ್ತಿಲ್ಲ ನನಗೆ. ಓಕೆ ನೀವು ದುರ್ಸು ಮಂಡ್ಯಲ್ಲಿ ಇಟ್ಟೆಲ್ಲ ಬಿಟ್ಟಿದ್ರಿ ಅಂತೆ. ಓಕೆ ಗ್ರೇಟ್. ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಮನೇಲಿ ಹೇಗೆ ಇವರು? ಪಾಪನ ಜೋರ? ಇಲ್ಲ ಸರ್ ಜೋರಿದ್ದಾರೆ. ಜೋರಿದ್ದಾರಾ? ನಂಗೆ ಗೊತ್ತೇ ಆಗಲಿಲ್ಲ ಇವರು ಜೋರ ಅಂತ. ಓಕೆ ಯಾವ ವಿಷಯದಲ್ಲಿ ಜೋರು ಇವರು? ಅವಳು ಹೇಳಿದ್ದೆ ಆಗ್ಬೇಕು. ಆಗ್ಬೇಕು. ಓಹೋ ಓಕೆ. ಕೊಂಕಣಿಯಲ್ಲಿ ಹೇಗೆ ಏನು ಹೇಳ್ತೀರಾ ನೀವು? ನಂಗೆ ಇದು ಬೇಕು ಅಂತ ಹೇಳು. ಕೊಂಕಣಿಯಲ್ಲಿ ಅಂತ ಹೇಳುದು? ಮಕ್ಕದಾ ಯಾವುದು? ಮಕ್ಕದಾಯ ಮಕ್ಕದಾಯ ದಾ ದಾ ಓ ಮಕ್ಕದಾಯ್ ಅಲ್ಲ. ಹೋಗ ಅದೇ ವರ್ಡ್ಸ್ ಜಾಸ್ತಿ ಯೂಸ್ ಮಾಡ್ತಾರ ಅಂತಲ್ಲ? ಓಕೆ ಮಕ್ಕದಾಯ್. ಕೊಡ್ಲಿಲ್ಲ ಅಂದ್ರೆ ಎಂತ ಮಾಡ್ತಾರೆ? ಏನು ಇಲ್ಲ ಸರ್ ಹಠಕ್ಕೆ. ಈಗ ಮೊಬೈಲ್ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ ಇವರು ಸ್ವಲ್ಪ? ಇಲ್ಲ ಸರ್ ಅದು ನಾನೇನಾದ್ರು ವರ್ಕಲ್ಲಿ ಇದ್ದಾಗ ಓಕೆ ತಗೊಂಡು ಹೋಗ್ತಾರೆ. ಓಹೋ ಇಲ್ದಿದ್ರೆ ಮೊಬೈಲ್ ಹಿಡಿಯಲ್ಲ. ಓಕೆ ಸೊ ಮೊಬೈಲ್ ನೀವು ಕೊಡ್ಲಿಲ್ಲ ಅಂದ್ರೆ ಏನು ಮಕ್ಕ ದಾಯಿ ಹೇಳ್ತಾರ ಅಲ್ಲ ಮಕ್ಕ ನಕ ಹೇಳ್ತಾರ? ತಾಯಿ. ಹೌದಾ? ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಆದ್ರೆ ಸುಮ್ಮನೆ ಆಗ್ತಾಳೆ. ಸುಮ್ಮನೆ ಹಠ ಮಾಡ್ತಾರೆ ಒಮ್ಮೆ. ಹೌದಾ? ಮತ್ತೆ ಕೊಡ್ಲಿಲ್ಲ ಆದ್ರೆ ಸುಮ್ಮನೆ. ಇನ್ಮೇಲೆ ಹಠ ಮಾಡಿದ್ರೆ ನಂಗೆ ಹೇಳಿ ಆಯ್ತಾ? ನಾನಿದ್ದೇನೆ. ಮಕ್ಕ ದಾಯಿ ಮಗ ನಕ. ಓಕೆ ಸೊ ಗ್ರೇಟ್. ಆ್ಯಂಡ್ ಇವರಿಗೆ ಏನು ಇಷ್ಟ ಆಗುತ್ತೆ? ಏನು ತಿಂಡಿ ಇಷ್ಟ ಆಗುತ್ತೆ? ತಿಂಡಿ ಅದೇ ಸರ್ ಪೂರಿ ನಮ್ದು ಹೋಟೆಲ್. ಹೌದಾ? ಅದೇ ಅಂಬಡಿ ಬಿಡುದು ಹೇಳುದು. ಓಕೆ ಓಕೆ ಗ್ರೇಟ್ ಗ್ರೇಟ್. ಸೊ ಹೋಟೆಲ್ ಅಲ್ವಾ? ಹೌದಾ? ಓಕೆ ಸೊ ಹಾಗಾಗಿ ಇವರು ಅಂದರೆ ಏನಾದರೂ ಟ್ರೈ ಮಾಡಿದಾರ ಮನೆಯಲ್ಲಿ? ಅಂಬಡಿ ಮಾಡೋದು ಪೂರಿ ಮಾಡೋದು ಎಲ್ಲ ಟ್ರೈ ಮಾಡಿದ್ದಾರೆ ಇಲ್ಲಿ ತನಕ? ಇಲ್ಲ ಸರ್ ಒಮ್ಮೊಮ್ಮೆ ಅದೇ ಹಪ್ಪಳ ಬಿಡ್ತೇನೆ ಅಂತ ಬರ್ತಾಳೆ. ಹೌದಾ? ಹಪ್ಪಳ ಎಲ್ಲಿ ನೀರಲ್ಲಿ ಬಿಡುದಾ ನೀವು? ಎಣ್ಣೆ ಅದು ಜಾಗ್ರತೆ. ಓಕೆ ಸೊ ಫ್ಯೂಚರಲ್ಲಿ ಏನಾಗಬೇಕು ಇವರು? ನಿಮ್ಮೊಂದು ಆಸೆ? ಒಳ್ಳೆ ಗುಣ ಕಲ್ತು ಏನಾದ್ರೂ ಆಗ್ಲಿ. ಇವ್ರು ನಗಡುದು ನೋಡಿ. ಇವರು ಗುಣ ಭಯಂಕರ ಉಂಟು. ಒಳ್ಳೆ ಆಗ್ತಾರೆ ಇವರು. ಬಾರಿ ಫ್ಯೂಚರಲ್ಲಿ ಒಳ್ಳೆ ಆಗ್ತಾರೆ. ಟೀಚರ್ ಆಗ್ತಾರೆ ಇವರು. ಟೀಚರ್ ಆಗ್ತಿರಲ್ಲ? ಆಸೆ ಉಂಟಲ್ಲ ಟೀಚರ್ ಆಗೋದು? ಮತ್ತೇನಾಗ್ತೀರಾ? ಓ ಡಾಕ್ಟರ್ ಆಗ್ತೀರಾ? ಯಾವ್ದ್ರದ್ದು? ನಾಯಿದ್ದು. ಓಕೆ ಡಾಕ್ಟರ್ ಆಗ್ತೀರಾ? ಓಕೆ ಡಾಕ್ಟರ್ ಆಗಿ ಆಲ್ ದ ಬೆಸ್ಟ್ ನಿಮಗೆ. ಓಕೆ ಅಣ್ಣನ ಹತ್ರ ಸ್ವಲ್ಪ ಕೊಡಿ. ಅವ್ರು ಪಾಪ ಸೈಲೆಂಟ್ ಇದ್ದಾರೆ. ಬಡಿತಾ ಇಡ್ತಲ್ಲ ಇವರು? ಇಲ್ವಾ? ನೀವು ಬಡಿಯುವುದಾ? ಇಲ್ಲ. ಓಕೆ ನಿಮ್ಮ ಹೆಸರು ಹೇಗೆ? ಸುದೀಪ್. ಸುದೀಪ್ ಬಿಗ್ ಬಾಸ್ ಸೀಸನ್ 8ಗೆ ಹೋಗುದಾ ಅಂತ ನೀವಲ್ಲ ಸುದೀಪ್? ಓಕೆ ಗ್ರೇಟ್. ಆ್ಯಂಡ್ ಏನು ಕಲಿತಿದ್ದೀರಾ? ಫೋರ್ತ್ ಸ್ಟ್ಯಾಂಡರ್ಡಾ? ಓಕೆ ಸೊ ಹೋಮ್ವರ್ಕ್ ಹೇಗೆ ನೀವು ಒಟ್ಟಿಗೆ ಮಾಡೋದು ಹೋಮ್ವರ್ಕ್? ಹೌದಾ? ನಿಮ್ಮ ಬುಕ್ ಎಲ್ಲ ಬಿಸಾಡಿ ಎಂತ ಮಾಡಿದಾರಲ್ಲ ಮೊನ್ನೆ? ಇಲ್ವಾ? ಓಕೆ ಪೆಟ್ಟಾಗ್ತದೆ ನಿಮ್ಮದು? ಪೆಟ್ಟು ಗಲಾಟೆ ಎಲ್ಲ ಆಗ್ತದಾ? ಯಾವ್ದಕ್ಕೆ ಪೆಟ್ಟಾಗೋದು ಜಾಸ್ತಿ? ರಿಮೋಟ್ ಅಪ್ಪನ ಮತ್ತೆ ನಿಮ್ದು ರಿಮೋಟಿಗ? ಅಪ್ಪ ಅಷ್ಟು ಜೋರಿದ್ದಾರಾ? ಪಾಪನಾ? ಓಕೆ ಗ್ರೇಟ್. ಇದು ಏನಾದರೂ ಹೆಲ್ಪ್ ಮಾಡ್ತಾರೆ ನಿಮಗೆ ಹೋಮ್ವರ್ಕಲ್ಲಿ ಇವರು? ಇಲ್ಲ ಅಲ್ಲ? ಓಕೆ ಇವ್ರದ್ದು ಹೋಮ್ವರ್ಕ್ ನೀವೇ ಮಾಡುದಾ? ಮಾಡ್ತೀರಾ? ಓ
ಟೀಚರ್ ಕೇಳಿ ಜಾಗ್ರತೆ. ಹಾ ಓಕೆ ಗ್ರೇಟ್. ಆ್ಯಂಡ್ ಸುಷ್ಮಾ ಮೇಡಮ್ ಪ್ಲೀಸ್. ನೀವು ಕಸಿನಾ? ಹಾಂ ಓಕೆ, ನೀವು ಇವ್ರ ಮನೇಲಿ ಇರೋದಾ? ಅಲ್ಲ ಓಕೆ ಓಕೆ. ಸೊ ಇವ್ರ ಜೊತೆ ಹೇಗೆ ನಿಮ್ಗೆ ಪೆಟ್ಟೆಲ್ಲ ಇರ್ತದಾ? ಪೆಟ್ಟೇನಿಲ್ಲ ಅಂದರೆ ಸಂಜೆ ಟೈಮ್ ಕಲಿಸ್ಲಿಕ್ಕೆ ಹೋಗ್ತೇನೆ. ಹೌದಾ, ನೀವು ಕಲಿಸುದಾ? ಅಂದರೆ ಪಾಸ್ ಆಗ್ತೀರಾ? ಅಲ್ಲ ಅವ್ರು ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಹೌದಾ, ತೆಗಿತಾರಾ? ಓಕೆ ಓಕೆ ಗ್ರೇಟ್. ಸೊ ಏನ್ ಮಾಡ್ತಿದ್ದೀರಾ ನೀವು? ಬಿಕಾಮ್ ಫೈನಲ್ ಇಯರ್. ಹೌದಾ, ಕಷ್ಟ ಆಗಲ್ಲ ಇವ್ರಿಗೆ ಕಲಿಸೋದು? ಇಲ್ಲ ಅಂದರೆ ಸಂಜೆ ಟೈಮ್ ಹೇಗೂ ವೇಸ್ಟ್ ಮಾಡ್ತೀವಲ್ಲ, ಹಾಗೆ ಸ್ವಲ್ಪ ಇವ್ರ ಜೊತೆ ಸ್ಪೆಂಡ್ ಮಾಡಿದ್ವಿ. ನೀವು ವೇಸ್ಟ್ ಮಾಡ್ತಿದ್ದೀರಲ್ಲ, ಇವ್ರಿಗೆ ಕಲಿಸಿ ವೇಸ್ಟ್ ಮಾಡ್ತಿದ್ದೀರಾ? ಅಲ್ಲ ಅಲ್ಲ, ಇಲ್ಲೇ ಹೋದ್ರೆ ವೇಸ್ಟ್ ಮಾಡಿ. ಓಕೆ ಓಕೆ ಗ್ರೇಟ್. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಾರು ಬಂದಿದ್ದಾರೆ ಮನೆಯಿಂದ? ಅಮ್ಮ ಮತ್ತೆ ತಮ್ಮ. ಅಮ್ಮ ಮತ್ತೆ ತಮ್ಮ. ಅಮ್ಮನ ಹೆಸರೇನು? ಶ್ರುತಿ. ಶ್ರುತಿ. ಓಕೆ. ತಮ್ಮನ ಹೆಸರು? ಗಣೇಶ್. ಗಣೇಶ್. ಓಕೆ. ಸೊ ಅಮ್ಮನ ಜೊತೆ ಮಾತಾಡ್ತೇನೆ ಆಯ್ತಾ? ಓಕೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶ್ರುತಿ. ಶ್ರುತಿ. ಓಕೆ. ಇವ್ರ ಮನೇಲಿ ಹೇಗೆ? ಪಾಪ ಇದು. ಪಾಪ ಗೊತ್ತಾಗೋದಿಲ್ಲ ನಂಗೆ ಪಾಪ ಅಂತ. ಜೋರಿದ್ದಾರೆ ಸ್ವಲ್ಪ ಇಲ್ವಾ? ಸಿಂಗಿಂಗ್ ಕ್ಲಾಸ್ ಹೋಗ್ತಾರೆ ಇವರು? ಇಲ್ಲ, ಡ್ಯಾನ್ಸ್ಗೆ ಹೋಗ್ತಿದ್ಲು. ಡ್ಯಾನ್ಸ್ ಹೋಗ್ತಿದ್ರು, ಬಟ್ ಈಗ ಸ್ಟಾಪ್. ಓಕೆ. ಸಿಂಗಿಂಗ್ ಮಾಡಲ್ವಾ? ಕೆಲವೊಮ್ಮೆ ಮಾಡ್ತಾರೆ. ಮನೆಯಲ್ಲಿ ಭಯಂಕರ ಸಿಂಗಿಂಗ್ ಮಾಡ್ತಾರಲ್ಲ, ಟಿವಿ ಮೇಲೆ ನಿತ್ಯ ಅಲ್ಲ? ಟಿವಿ ನೋಡೋದು ಕಡಿಮೆ. ಟಿವಿ ನೋಡೋದು ಕಡಿಮೆಯಾ? ಓಕೆ. ಯಾಕೆ ಟಿವಿ ನೋಡೋದು ಕಡಿಮೆ ಅಂದ್ರೆ ನೀವು ಸ್ವಲ್ಪ ಆಟ ಆಡ್ತಾರೆ ಇಬ್ರು ಸೇರಿ. ಹೌದಾ? ಓಕೆ, ಇಬ್ರು ಸೇರಿ ಆಟ ಆಡ್ತಾರೆ. ಓಕೆ. ಹೋಮ್ವರ್ಕ್ ಎಲ್ಲ ಸ್ವಲ್ಪ ಇನ್ಕಂಪ್ಲೀಟ್ ಇರುತ್ತೆ, ಕಂಪ್ಲೀಟ್ ಮಾಡ್ತಾರ? ಮಾಡ್ತಾಳೆ. ಮತ್ತೆ ಭಯ ಇದೆ ನಂದು. ಓಹ್, ನೀವು ಹಾಗೆ ಎಂತ ಹೇಳಿದ್ ನೀವು? ಅಪ್ಪ ಪಾಪ ಅಮ್ಮ ಪಾಪ ನೀವು ಅಂತ ಹೇಳಿದ್ರು. 2 ಜನ ಪಾಪ ಹೇಳಿದ್ರಲ್ಲ, ಈಗ ಕೇಳಿ ಪಾಪನ ಜೋರ ಅಮ್ಮ? ಪಾಪ. ಆದ್ರೂ ಪಾಪ ಅಲ್ಲ, ಹೋಮ್ವರ್ಕ್ ಮಾಡಿದ್ರೆ ಜೋರಲ್ಲ. ಓಕೆ. ಏನ್ ಬಡಿತೀರಾ ನೀವು? ಇಲ್ಲಲ್ಲ? ಹೊಡಿತೀನಿ. ಹೌದಾ? ಓಯ್ಯೋ ಇದು 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 ಆದದ್ದು ಹಾಗೆ ಅಂತಲ್ಲ? ಇಲ್ಲ. ಓಕೆ. ಸೊ ಗ್ರೇಟ್. ಇವರಿಗೆ ಮೇಕಪ್ ಎಲ್ಲ ಮಾಡಿದ್ ನೀವಾ? ಓ ಸಾಲಿಡ್. ಓಕೆ. ಸೊ ಏನಾಗಬೇಕು ಫ್ಯೂಚರ್ ಇವರು? ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ಆಗಬೇಕು ನಿಮ್ಮ ಒಂದು ಆಸೆ. ನಿಮ್ಮ ಆಸೆ ಏನು? ಡಾಕ್ಟರ್. ಆಯ್ತು ಆಯ್ತು, ಕಾಂಬಿನೇಷನ್ ಉಂಟು, ತೊಂದರೆ ಇಲ್ಲ. ಓಕೆ. ಅಪ್ಪಂದು ಏನು ಆಸೆ ಉಂಟು? ಡಾಕ್ಟರ್. ಹೌದಾ? ಹೌದಾ? ಇಷ್ಟಪಟ್ಟು. ಓಕೆ ಓಕೆ ಗ್ರೇಟ್. ಆ್ಯಂಡ್ ತಮ್ಮನಿಗೆ ಕೊಡಿ ಸ್ವಲ್ಪ. ಗಣೇಶ್ ಅವರೇ ನಮಸ್ತೆ. ಮತ್ತೆ ಹೇಗಿದ್ದೀರಾ ಗಣೇಶ್ ಅವರೇ? ಆರಾಮಿದ್ದೀರಾ? ಓಕೆ. ಎಷ್ಟನೇ ಕ್ಲಾಸ್ ನೀವು? LKG. ಹೌದಾ? ಹೇಗೆ ಅಕ್ಕ ಮನೆಯಲ್ಲಿ ಜೋರಾ? ಪಾಪ. ಪಾಪ ಅಮ್ಮ ಹೇಳಿ ಕೊಟ್ಟದ್ದು ನೀವು ಹೇಳುದಲ್ಲ? ಓಕೆ. ಸೊ ಗ್ರೇಟ್. ಆ್ಯಂಡ್ ಹೋಮ್ವರ್ಕ್ ಎಲ್ಲ ಮಾಡಿದ್ರೆ ಇವತ್ತು? ಮಾಡಿದ್ದೆ. ಈಗ ಹೋಮ್ವರ್ಕ್ ಇನ್ಕಂಪ್ಲೀಟ್ ಆದ್ರೆ ಯಾರು ಮಾಡೋದು? ಅಮ್ಮ ಮಾಡೋದಾ? ನಾನು. ನೀವೇ ಮಾಡುದಾ? ಓಕೆ ಓಕೆ ಓಕೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಓಕೆ. ಬಾಯ್ 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 ಬಾಯ್. ಸೃಷ್ಟಿ. ಯಾರು ಬಂದಿದ್ದಾರೆ ಮನೆಯಿಂದ? ಅಮ್ಮ ಅಕ್ಕ. ಅಮ್ಮ ಅಕ್ಕ. ಅಮ್ಮನ ಹೆಸರಿಗೆ? ಶೋಭಾ. ಅಕ್ಕನ ಹೆಸರಿಗೆ? ವಂದ್ಯ. ವಂದ್ಯ. ಅವ ಮಂದ್ಯವ ವಂದ್ಯವ? ವಂದ್ಯ. ವಂದ್ಯ. ಹಾ, ವಂದ್ಯ ಹೇಗೆ? ಜೋರ? ಪಾಪ. ನೀವೇ ಹೇಳ್ಬೇಕು ಪಾಪ ಅಂತ. ಪಾಪ. ನೀವು ಜೋರ? ನೀ ಕೇಳ್ತೇನೆ, ನಿಲ್ಲಿ ನಿಲ್ಲಿ. ಓಕೆ. ನಿಮಗೆ ಉಂಟಲ್ಲ ಈಗ. ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಶೋಭಾ. ಶೋಭಾ. ಓಕೆ. ಏನು ಕೆಲಸ ಹೋಗ್ತಿದ್ದೀರಾ? ಇಲ್ಲ, ಟೈಲರಿಂಗ್. ಹೌದಾ? ಓಕೆ. ಇವ್ರ ಡ್ರೆಸ್ ಎಲ್ಲ ಹೊಲಿದ್ ನೀವೇ? ಓಕೆ ಓಕೆ ಗ್ರೇಟ್. ಇವ್ರು ಹೊಲಿತಾರಾ? ಹೊಲಿದ್ದೀರಾ? ಸೂಜಿಗೆ ನೂಲು ಹಾಕುದು ಅದೆಲ್ಲ ಯಾವುದಿಲ್ಲ? ಅದೆಲ್ಲ ಕೈಗೆ ತಾಗ್ತದೆ ಅಂತ. ಓ ಕೈಗೆ ತಾಗ್ತದೆಲ್ಲ ಬಿಡುದಲ್ಲ. ಕಿಚನ್ ಅಲ್ಲಿ ಏನು ವರ್ಕ್ ಮಾಡ್ತಾರೆ ಇವರು? ಕಿಚನಲ್ಲಿ ಏನು ಮಾಡಿ ಎಲ್ಲ ಹೇಳಿದ್ರು ಆಗ. ನಾನು ಟೊಮೆಟೊ ಮೂರುದು ಹಾಗೆ ಹೀಗೆಲ್ಲ ಹೇಳಿದ್ರು. ಮತ್ತೆ ಎಂತದ ಪಾತ್ರೆ ತೊಳಿತಾರೆ ಅಂತ ಪಾಪ, ತುಂಬಾ ಕಷ್ಟಪಟ್ಟು. ಮತ್ತೆ ಒಂದು ಹೇಳಿದ್ರು ತಂದೆ ಕೆಲಸ ಮಾಡ್ತಾರಂತ. ಅದನ್ನು ನೀವು ಕ್ಲಿಯರ್ ಮಾಡಿ. ಎಂತದ್ದು? ಇಲ್ಲ ಅಲ್ಲ, ನೀವು ಸುಳ್ಳು ಹೇಳುದು ಇವ್ರು ಸುಳ್ಳು ಹೇಳುದು ಗೊತ್ತಾಗ್ಲಿಲ್ಲ. ಪಾಪ ಅವ್ರಿಗೆ ಜ್ವರ ಎಲ್ಲ ಇರುವಾಗ ಅವ್ರು ಹೆಲ್ಪ್ ಮಾಡ್ತಾರೆ. 3 ಜನ ಇರುದು ಜಾಸ್ತಿ ಮನೆಯಲ್ಲಿ, ಹಾಗಾಗಿ ಒಂದೇ ಯಾವಾಗಾದ್ರೂ ಒಮ್ಮೆ ಮಾಡಿರ್ತಾರೆ, ಅವಳು ನೋಡಿರ್ತಾಳೆ. ಅದನ್ನೇ ಹೋಗುದಿಲ್ಲ ಅಲ್ಲ, ಬೇರೆ ಏನಾದ್ರು ಹೆಲ್ಪ್ ಮಾಡ್ತಾರೆ. ನಿಮ್ಮ ಒಂದು ಬೇಡಿಕೆ ಅಂದ್ರೆ ನೆಲ ಕೂಡ ಓಡಿಸ್ಬೇಕು. ಓಕೆ. ಸೊ ಇರ್ಲಿ ಪಾಪ. ಎಂತ ನೀವು ಕೂಡ ನೆಲ ಓಡಿಸ್ಬೇಕು, ಅಲ್ಲಿ ಹುಷಾರೆಲ್ಲ ಇರುದಿಲ್ಲ, ಗೊತ್ತಾಯ್ತಲ್ಲ? ಹಾಗೆ ಎಲ್ಲಾದ್ರೂ ಮಾಡ್ತಾರೆ. ಹೇಳಿದ್ರೆ ಮಾಡ್ತಾರಾ? ಇವಳು ಮಾಡುದಿಲ್ಲ. ಮಾಡಿ ಮಾರೆ, ಸ್ವಲ್ಪ ಕೆಲಸ ಮಾಡಿ. ನಂಗೆ ಹೆಲ್ಪ್ ಮಾಡ್ಲಿಕ್ಕೆ ಇಷ್ಟ, ಆದ್ರೆ ಅಮ್ಮ ಬಿಡಲ್ಲ. ನೋಡಿ ನೋಡಿ, ಇಲ್ಲಿ ಎಂತಾದ್ರು ಮಾಡಿ ಇದಕ್ಕೆ ಆಯ್ತಾ? ನಾಳ್ದು ಪಾಪ ಇವತ್ತಿಂದ ಸ್ವಲ್ಪ ಇವತ್ತಿಂದ ಸ್ಟಾರ್ಟ್ ಮಾಡಿ. ಫುಲ್ ಇದ್ರಲ್ಲಿ ಇರ್ಲಿ, ನಿಮ್ಮ ಮೋರಿಯಲ್ಲಿ ಇರ್ಲಿ ಇವರು, ಆಯ್ತಾ? ಪಾತ್ರೆ ತೊಳಿತಾ ಇರ್ಲಿ, ಆಯ್ತಾ? ಓಕೆ. ಸೊ ಏನಾಗ್ಬೇಕು ಇವರು ಫ್ಯೂಚರ್? ಅಂದ್ರೆ ಅವಳಿಗೆ ಇಷ್ಟ ಅದೇ ಆಗ್ಲಿ ಅಂತ, ಮತ್ತೆ ಒಳ್ಳೆ ಬುದ್ಧಿ ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಆಗ್ಲಿ. ನಂತರ ಒಳ್ಳೆ ಬುದ್ಧಿ ಅಲ್ಲ? ಕರೆಕ್ಟ್. ಓಕೆ. ಸೊ ಏನಾಗ್ಬೇಕು ನಿಮ್ಗೆ? ಡಾಕ್ಟರ್.
ಎಂತ ಮಾರ ನಿಮ್ದೆಲ್ಲ ಎಂತ ಡಾಕ್ಟರ್ ಫ್ಯಾಮಿಲಿಯಾ ನಿಮ್ದು? ಎಲ್ಲ ಡಾಕ್ಟರ್. ನೀವ್ ಯಾವ ಡಾಕ್ಟರ್? ಸಿ ಹೀಗೆ ಕಾಲ ಇಂಜೆಕ್ಷನ್ ಪಟಾಕ ಕೊಡೋದು ಫುಲ್ ಫಿನಿಶ್. ಹೌದಾ? ಎಂತ ಜ್ವರ ಇದ್ದ ಈಗ ಒಂದು ನಂಗೆ ಈಗ ಜ್ವರ ಇದೆ, ನೀವೀಗ ಡಾಕ್ಟರ್, ನಾನು ನಿಮ್ಮ ಡಾಕ್ಟರ್, ನಂಗೆ ಜ್ವರ ಎಂತ ಮಾಡ್ತೀರಿ? ಸುರು ಇಂಜೆಕ್ಷನ್. ಓಕೆ ಇಂಜೆಕ್ಷನ್ ಕೊಡುದಲ್ಲ. ಓಕೆ ಗ್ರೇಟ್, ಆಗಲಿ. ಸೊ ಈಗ ನೀವು ಡಾಕ್ಟರ್ ಆಗಬೇಕು ಅಲ್ವಾ? ಏನು ಟ್ಯಾಲೆಂಟ್ ಇದೆ ಇವ್ರಿಗೆ? ಸಿಂಗಿಂಗ್, ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಮನೇಲಿ, ಟಿವಿ ನೋಡ್ಕೊಂಡು ಯಾವಾಗ ಅದೇ ಜಾಸ್ತಿ ಮಾಡ್ತಿರ್ತಾರೆ. ಟಿವಿ ಹೊಡೆದು ಹಾಕಿದ್ದಾರೆ, ಡ್ಯಾನ್ಸ್ ಮಾಡಿ ಇಲ್ವಾ? ಓಕೆ ಇರಲಿ. ಸೊ ಮೇಡಮ್ಗೆ ಕೊಡಿ. ಮೇಡಮ್ ನೀವು ಕಸಿನಾ? ಹೌದಾ? ಓಕೆ, ನೀವೇನು ಕೆಲಸ ಮಾಡ್ತಿದ್ದೀರಾ? ಹೌದಾ? ಓಕೆ ಗ್ರೇಟ್. ಇವ್ರ ಜೊತೆ ಗಲಾಟೆ ಮಾಡ್ತೀರಾ? ಇಲ್ವಾ? ನೀವು ಪಾಪ, ಇವ್ರು ಹೇಳಿದ್ರು ಪಾಪ ಅಂತ. ನೀವು ಹೇಳಿದ್ ಜೋರಲ್ಲ? ಪಾಪ ಸಾರಿ, ಪಾಪ ಅಂತ. ನೀವು ಟೊಮೆಟೊ ಸಾರು ಎಲ್ಲ ಮಾಡ್ತೀರಾ? ಸ್ವಲ್ಪ ಕಲಿಸಿ ಇವರಿಗೆ ಆಯ್ತಾ? ಟೊಮೆಟೊ ಸಾರು ಮತ್ತೆ ಈ ಕೆಲವೊಂದೆಲ್ಲ ಮಾಡ್ತಿರಲ್ಲ ಅದೆಲ್ಲ ಇವ್ರಿಗೆ ಕಲಿಸಿ. ಓಕೆ, ಮತ್ತೆ ಪಾತ್ರೆ ಎಲ್ಲ ತೊಳಿತೀರಾ? ತೊಳಿತಾರ ಅವ್ರು, ನೀವು ಅದ್ರ ತೊಳಿರಿ ಮಾರ ಆಯ್ತಾ? ಪಾಪ ನೋಡಿ, ಇಷ್ಟ ತೊಳಿಲಿಕ್ಕೆ ನೀವು ಬಿಡುವುದಿಲ್ಲ ಮಾರ. ಅದೊಂದಾದ್ರೂ ಮಾಡಿ ಇನ್ ಫ್ಯೂಚರ್ ಆಯ್ತಾ? ಓಕೆ. ಅಂಡ್ ಇವ್ರ ಜೊತೆ ಹೇಗೆ ನೀವು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತೀರಂತ ಇವ್ರು ಹೇಳಿಲ್ಲ? ಹೌದಾ? ಡ್ಯಾನ್ಸ್ ಎಲ್ಲ ಗಮ್ಮತ್? ಹೌದಾ? ಇನ್ನು ಇವತ್ತಿಂದ ಮಾಡಿ ಡ್ಯಾನ್ಸ್. ಓಕೆ ದೆನ್ ಆಲ್ ದ ಬೆಸ್ಟ್ ನಿಮಗೆ. ನವ್ಯ, ಖುಷಿ ಆಯ್ತು ನೀವು ಬಂದದಕ್ಕೆ ಆಯ್ತಾ? ಸೊ ಗಿಫ್ಟ್ ಇದು ನಂದಿನಿ ಸೈಡಿಂದ. ದೀಪಾವಳಿಗೆ ನೀವು ಬರಬೇಕಿತ್ತು, ನನ್ನ ಕಡೆ ಒಂದು ಗಿಫ್ಟ್ ಇತ್ತು, ಬಟ್ ನೀವು ಬರಲಿಲ್ಲ. ಓಕೆ, ತೊಂದರೆ ಇಲ್ಲ, ಇದು ಗಿಫ್ಟ್ ಅವ್ರು ಕೊಟ್ಟಿದ್ದಾರೆ. ಇನ್ಯಾವಾಗ ಬರ್ತೀರಾ ನೀವು? ಇನ್ಯಾವಾಗ ಬರ್ತೀರಾ? ನೆಕ್ಸ್ಟ್ ವೀಕ್ ಬರ್ತೀರಾ? ಪಾತ್ರೆ ಎಲ್ಲ ತೊಳೆದು ಬನ್ನಿ. ಆಯ್ತು, ಪಾತ್ರೆ ಎಲ್ಲ ತೊಳೆದು ಬಂದಕ್ಕೆ ನೀವು ಥ್ಯಾಂಕ್ ಯು ಹೇಳುದಾ? ಥ್ಯಾಂಕ್ ಯು. ಬಾಯ್. ನಿಮ್ಮ ಹೆಸರಿಗೆ? ಸಾಕ್ಷಿ. ಇದು ಎಂತ ಗೊತ್ತುಂಟಾ, ಇದು ನಂದಿನಿ ಅವರಿಂದ ಒಂದು ಗಿಫ್ಟ್ ಇದೆ. ಓಕೆ, ದೀಪಾವಳಿ ನೀವು ಬಂದಿದ್ರೆ ನಾನು ಕೊಡ್ತಿದ್ದೆ ಗಿಫ್ಟ್, ಸ್ವಲ್ಪ ಲೇಟ್ ಬಂದ್ರಿ ನೀವು. ಓಕೆ, ಅಂಡ್ ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಲಿಪ್ಸ್ಟಿಕ್ ಮೇಲ್ಗಡೆ ಕಣ್ಣಲ್ಲೆಲ್ಲ ಹಾಕಿದ್ವಿ, ಅದರಲ್ಲಿ ಇನ್ನು ಮೇಲೆ ಮಾಡಬೇಡಿ. ಓಕೆ, ಆ್ಯಂಡ್ ಇನ್ಯಾವಾಗ ಬರ್ತೀರಾ? ನೆಕ್ಸ್ಟ್ ವೀಕ್. ಓಕೆ, ಪಾತ್ರೆ ತೊಳೆದು ಬನ್ನಿ ಮನೆಯಿಂದ. ಓಕೆ, ಥ್ಯಾಂಕ್ ಯು. ನಂದಿನಿ ಸೈಡಿಂದ ಒಂದು ಗಿಫ್ಟ್ ಇದೆ ನಿಮಗೆ. ದೀಪಾವಳಿ ಬಂದಿದ್ದು ನಾನು ಕೊಡ್ತಿದ್ದೆ, ಬಟ್ ಆಗಲ್ಲ, ಏನು ಮಾಡೋದು ಹೇಳಿ. ಸೊ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಆಯ್ತಾ? ಓಕೆ, ಲಿಪ್ಸ್ಟಿಕ್ ಎಲ್ಲ ಹೋಯ್ತು ನೀವು. ಓಕೆ, ನಗಡಿ ಆಯ್ತಾ? ಓಕೆ, ಇನ್ಯಾವಾಗ ಬರ್ತೀರಾ? ನೆಕ್ಸ್ಟ್ ವೀಕ್. ಪಾತ್ರೆ ತೊಳೆದು ಬನ್ನಿ ಆಯ್ತಾ? ಬಾಯ್. ಬಾಯ್. ಓಕೆ, ಸೊ ಸೂಪರ್ ಆಗಿ ಮಾತಾಡಿದ್ರು ಮಕ್ಕಳು. ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ನಾವು ಬಂದೇ ಬರ್ತೀವಿ 8 ಗಂಟೆಗೆ ಶಾರ್ಪ್ ಆಗಿ. ಸೊ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಸೊ ಹಾಗಾಗಿ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.